ಪ್ರಿಯ ವೀಕ್ಷಕರೇ, ದೇಶಾದ್ಯಂತ ಚುನಾವಣಾ ಆಯೋಗ ಉಪಚುನಾವಣೆಯನ್ನು ಘೋಷಿಸಿದೆ. ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ರಾಜ್ಯದ 3 ಲೋಕಸಭೆ 2 ವಿಧಾನಸಭೆಗೆ ಅನಿರೀಕ್ಷಿತವಾಗಿ ಉಪಚುನಾವಣೆ ಘೋಷಣೆ ಆಗಿದೆ. ಈ ಉಪಚುನಾವಣೆ 2019ರ ಸಾರ್ವತ್ರಿಕ ಚುನಾವಣೆ ಸನ್ನಿಹದಲ್ಲಿ ಇರೋದರಿಂದ ಇದನ್ನು ಮಿನಿ ಸಮರಾಂಗಣ ಎಂದೇ ಬಣ್ಣಿಸಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಈ ಉಪಚುನಾವಣೆಯ ಫಲಿತಾಂಶ ರಾಜಕೀಯದ ಮೇಲೆ ಆಗುವ ಪರಿಣಾಮಗಳೇನು, ಕೇಂದ್ರ ಸರ್ಕಾರಕ್ಕೆ ಈ ಚುನಾವಣೆಯಿಂದ ಆಗುವ ಲಾಭ ನಷ್ಟಗಳೇನು ಎನ್ನುವುದನ್ನು ಕುರಿತು ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. JDS ಪಕ್ಷ, ಕಾಂಗ್ರೆಸ್ ಪಕ್ಷ ಹಾಗೂ ಭಾರತೀಯ ಜನತಾ ಪಕ್ಷ ಈ ಒಂದು ಚುನಾವಣೆಗಾಗಿ ಯಾವ ರೀತಿಯ ರಣತಂತ್ರವನ್ನು ರೂಪಿಸಿದೆ ಎನ್ನುವುದನ್ನು ಚರ್ಚಿಸುವ ವಿಶೇಷ ಕಾರ್ಯಕ್ರಮವೇ ಜಂಗೀ ಕುಸ್ತಿ. ಕಮಲ ಅರಳುತ್ತಾ ದೋಸ್ತಿಗಳ ಕೈ ಮೇಲಾಗುತ್ತಾ ಎನ್ನುವ ಕಾರ್ಯಕ್ರಮ. ಸ್ಪಂದನ ಟಿವಿಯ ಎಲ್ಲ ವೀಕ್ಷಕರಿಗೂ ನಾನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಇಂದು ನಮ್ಮ ವೇದಿಕೆಯಲ್ಲಿ, ನಮ್ಮ ಸ್ಟುಡಿಯೋದಲ್ಲಿ JDS, BJP ಮತ್ತು ಕಾಂಗ್ರೆಸ್ ಪಕ್ಷದ ವಕ್ತಾರರು ಇದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ. ಮೊದಲನೇದಾಗಿ ಸಂದೇಶ್ ಭಟ್, JDS ಪಕ್ಷದ ಬೈಂದೂರಿನ ಬ್ಲಾಕ್ ಅಧ್ಯಕ್ಷರು, ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ ಸರ್. ಹಾಗೆಯೇ ಸಂಘ ಪರಿವಾರದ ಮೂಲದವರಾಗಿ ಕರಾವಳಿ ಭಾಗದ ಪ್ರಭಾವಿ ಮೀನುಗಾರರ ಮುಖಂಡರು, ಕಟ್ಟರ್ಪಂಥೀಯ ಹಿಂದೂವಾದಿ ಶ್ರೀಯುತ ನವೀನ್ ಚಂದ್ರ ಒಪ್ಪಂದವರಿದ್ದಾರೆ, ಅವರನ್ನ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ಕಾಂಗ್ರೆಸ್ ಪಕ್ಷದ ನಾಯಕರಾಗಿರ್ತಕ್ಕಂಥ ಬೆಳಪು ದೇವಪ್ರಸಾದ್ ಶೆಟ್ಟರ್ ಇನ್ನೇನು ಕೆಲವೇ ಕ್ಷಣದಲ್ಲಿ ನಮ್ಮೊಂದಿಗೆ ಬಂದು ಸೇರಿಕೊಳ್ಳೋರಿದ್ದಾರೆ. ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. ಪ್ರಿಯ ವೀಕ್ಷಕರೇ, ಇದು ನೇರ ಪ್ರಸಾರದ ಕಾರ್ಯಕ್ರಮ ಆದ್ದರಿಂದ ನಮ್ಮ ಟಿವಿಯ ಸ್ಕ್ರೀನ್ ಮೇಲೆ ನಂಬರ್ ಬರ್ತದೆ. ನೀವು ಕೂಡ ನಮ್ಮ ಅತಿಥಿಗಳಿಗೆ ಪ್ರಶ್ನೆಯನ್ನು ಕೇಳಬಹುದು. ನಮ್ಮ ಅತಿಥಿಗಳಿಗೆ ಪ್ರಶ್ನೆಯನ್ನು ಕೇಳೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ರಂಗನ ತುಂಬಬಹುದು. ನಮ್ಮ ಚರ್ಚೆಯಲ್ಲಿ ನೀವು ಕೂಡ ಭಾಗಿಗಳಾಗಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ನಮ್ಮ ಅತಿಥಿಗಳಲ್ಲಿ ಪ್ರಶ್ನೆ, ಈಗ ಈ ಚುನಾವಣೆಯ ಅವಶ್ಯಕತೆ ಇತ್ತೆ? ಯಾಕೆ ಅಂತ ಹೇಳಿದ್ರೆ ಇನ್ನೇನು 5 ತಿಂಗಳಲ್ಲಿ ಒಂದು ಸಾರ್ವತ್ರಿಕ ಚುನಾವಣೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಜನರ ದುಡ್ಡನ್ನು ವೇಸ್ಟ್ ಮಾಡುವಂಥ ಅಥವಾ ಫೋಲ್ ಮಾಡುವಂಥ ಇಂಥ ಚುನಾವಣೆ ಅವಶ್ಯಕತೆ ಇತ್ತೆ ಅನ್ನುವಂಥ ಪ್ರಶ್ನೆ ನಮ್ಮನ್ನು ಮೂಡ್ತದೆ. ಮತ್ತು ಒಂದು ವೇಳೆ ಈ ಚುನಾವಣೆಯಲ್ಲಿ ಗೆದ್ದಂಥ ವ್ಯಕ್ತಿ ಕೂಡ ಯಾವುದೇ ಅಭಿವೃದ್ಧಿ ಕಾಮಗಾರಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವನು ಹಬ್ಬ ಅಂದರೆ ಸಂಸತ್ ಭವನಕ್ಕೆ ಹೋಗಿ ಸಂಸತ್ ಭವನವನ್ನು ನೋಡ್ಕೊಂಡು ಬರ್ಬೋದು. ಬಹುಶಃ ಅವನಿಗೆ ಒಂದು ಅಧಿವೇಶನವನ್ನು ಕೂಡ ಅಟೆಂಡ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಇಂಥ ಸಂದರ್ಭದಲ್ಲಿ ನೀವು 3 ಪಕ್ಷಗಳು ಸೇರಿ ಪ್ರಜಾಪ್ರತಿನಿಧಿ ಕಾಯ್ದೆ ಅನ್ವಯ ನೀವು ಚುನಾವಣೆಯನ್ನು ತಡೆಗಟ್ಟುವ ಪ್ರಯತ್ನವನ್ನು ಮಾಡಬಹುದಾಗಿತ್ತು. ನಿಮ್ಮ ಒಣ ಪ್ರತಿಷ್ಠೆಗಾಗಿ ಚುನಾವಣೆ ಮಾಡ್ತಾ ಇದ್ದೀರೇನೋ ಅನ್ನುವಂಥ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇದಕ್ಕೆ ನಿಮ್ಮ ಅಭಿಪ್ರಾಯವೇನು? ಮೊದಲನೇದಾಗಿ ಸಂದೇಶ್ ಭಟ್, ಬೈಂದೂರು JDS ಬ್ಲಾಕ್ ಅಧ್ಯಕ್ಷರಿಗೆ ನಾನು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ವಂದಿಸಿಕೊಳ್ಳುತ್ತಾ ಇವತ್ತಿನ ಚರ್ಚಾ ವಿಷಯ ಜಂಗೀ ಕುಸ್ತಿ ಉಪಚುನಾವಣೆ ಬೇಕೇ ಬೇಡವನ್ನು ಕುರಿತು ನೀವು ಪ್ರಶ್ನೆಯನ್ನು ಇಟ್ಟಿದ್ದೀರಿ. 3 ಪಕ್ಷಗಳಿಗೂ ಕೂಡ ಈ ಚುನಾವಣೆ ಬರ್ತದೆ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ಇರಲಿಲ್ಲ. ಆದರೆ ಚುನಾವಣಾ ಆಯೋಗ ಆಕಸ್ಮಿಕವಾಗಿ ಅಧಿಸೂಚನೆ ಹೊರಡಿಸಿದ ಮೇಲೆ ಚುನಾವಣೆಗೆ 3 ರಾಜಕೀಯ ಪಕ್ಷಗಳು ರೆಡಿಯಾಗಿರುವಂಥದ್ದು ಇಡೀ ರಾಜ್ಯದ ಜನತೆಗೆ ಗೊತ್ತಿರುವಂಥ ವಿಷಯ. ಆದರೆ 1 ವರ್ಷಕ್ಕಿಂತ ಮೊದಲಿನ ಅವಧಿ ಇದ್ದರೆ ಉಪಚುನಾವಣೆ ಮಾಡಬೇಕು ಅನ್ನುವಂಥದ್ದು ಕಾಯ್ದೆಯಲ್ಲಿ ಇರ್ತಕ್ಕಂಥದ್ದು. 151A ಅಂಶದಲ್ಲಿ ಇರ್ತಕ್ಕಂಥದ್ದು ಕೂಡ 1 ವರ್ಷದ ಒಳಗಿದ್ದರೆ ಅದು ಮಾಡಬೇಕಾದ ಅಗತ್ಯ ಇಲ್ಲ ಅನ್ನುವಂಥದ್ದು ಇದೆ. ಆದರೆ ಇಲ್ಲಿ ಒಂದು 13-15 ದಿನಗಳ ಒಂದು ಅಂತರ ಬರ್ತದೆ. ಚುನಾವಣಾ ಆಯೋಗ ಇದ್ರ ಬಗ್ಗೆ ತಡೆಯುವಂಥದ್ದು ಮಾಡದೇ ಇರತಕ್ಕಂಥ ಒಂದು ಅಭಿಪ್ರಾಯ ಆಗಿದ್ದರೆ ಒಳ್ಳೆಯದಿತ್ತು. ಸರ್ಕಾರ ಆಗಲಿ, ಯಾವುದೇ ಸರ್ಕಾರ ಇರ್ಬೋದು ಅಥವಾ ನ್ಯಾಯಾಂಗ ಆಗಲಿ ಸರ್. ಆದರೆ BV ಆಚಾರ್ಯ ಅವರು ಒಂದು ಮಾಧ್ಯಮದಲ್ಲಿ ಇಂಟರ್ವ್ಯೂ ಕೊಡ್ತಾ ಹೇಳಿದ್ದಾರೆ, 3 ಪಕ್ಷಗಳು ಒಟ್ಟು ಸೇರಿ ಚುನಾವಣಾ ಆಯೋಗಕ್ಕೆ ಮನವಿ ಕೊಟ್ಟಿದ್ದೆ, ಆದರೆ ಈ ಚುನಾವಣೆಯನ್ನು ತಡಿಬಹುದಿತ್ತು ಅಂತೇಳಿ ಹೇಳಿದ್ದಾರೆ. ಆದರೆ ಈ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 2 ಪಕ್ಷ 3 ಪಕ್ಷ ಅಲ್ಲ, ಇಲ್ಲಿ ಒಂದು 100-150 ಪಕ್ಷ ಇರತಕ್ಕಂಥ ಒಂದು ವ್ಯವಸ್ಥೆ, ಬಹುಪಕ್ಷ ವ್ಯವಸ್ಥೆ ಇಲ್ಲಿ. ಈಗ ನಾವು 3 ಪಕ್ಷ ಬೇಡ ಅಂತೇಳಿ ಹೇಳಿದ್ರು ಕೂಡ ಚುನಾವಣೆ ನಿಲ್ಲೋದಿಲ್ಲ. ಮತ್ತು ಅಧಿಸೂಚನೆಗಳು ಹೊರಡಿಸ್ತಾಗಲಿಕ್ಕೆ ಹೆಚ್ಚು ದಿನ ಇರಲಿಲ್ಲ. ಕಮ್ಯುನಿಕೇಟ್ ಮಾಡಲಿಕ್ಕೆ, ಅರ್ಜಿ ಕೊಡಲಿಕ್ಕೆ, ಅಲ್ಲಿ ಹೋಗಿ ಇದು ಮಾಡಲಿಕ್ಕೆ ಸಂದರ್ಭ ಇರಲಿಲ್ಲ. 6ನೇ ತಾರೀಕಿಗೆ ಘೋಷಣೆ ಮಾಡಿದ್ದಾರೆ, 9ಕ್ಕೆ ಇದು ಮಾಡಿಬಿಟ್ಟಿದ್ದಾರೆ.
ಆದ್ದರಿಂದ ಸಮಯದ ಅಭಾವ ಇದೆ. ಚುನಾವಣೆ ಪ್ರಕ್ರಿಯೆ ಆರಂಭ ಆದಮೇಲೆ ಎಲ್ಲೂ ಕೂಡ ಕೋರ್ಟಿಗೂ ಸಹಿತ ಹೋಗ್ಲಿಕ್ಕೆ ಆಗೋದಿಲ್ಲ. ರಾಷ್ಟ್ರಪತಿಗೆ ಎಲ್ಲೋ ಮನವಿ ಕೊಟ್ಟರು ಕೂಡ ಅದು ಯಾವುದೇ ಪ್ರಯೋಜನ ಆಗಲಿಲ್ಲ. ನಮಗೂ ಈ ಮೂರೂ ಪಕ್ಷಗಳಿಗೂ ಗೊತ್ತಿದೆ ಇದು ಅನಿವಾರ್ಯ, ಯಾರಿಗೂ ಬೇಡ ಇತ್ತಿದು. ಆದರೆ ಚುನಾವಣಾ ಆಯೋಗ ಮಾಡಿರುವುದರಿಂದ ರಾಜಕೀಯ ಪಕ್ಷ ಯಾವುದೇ ಚುನಾವಣೆಗೆ ಹಿಂದೆ ಹೋಗುವಂಥ ಪ್ರಶ್ನೆ ಇರುವುದಿಲ್ಲ. ಆ ಲೆಕ್ಕದಲ್ಲಿ ನಾವು ಎಲ್ಲರೂ ಕೂಡ ಒಪ್ಕೊಂಡು ಚುನಾವಣೆಯನ್ನು ಒಳ್ಳೆ ರೀತಿ ಎದುರಿಸ್ತೇವೆ ನಾವು. ನವೀನ್ ಚಂದ್ರ ಉಪ್ಪಂದವ್ರು, ನಿಮ್ಮ ಅಭಿಪ್ರಾಯ ಏನು? ಸ್ಪಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಯಾವುದೇ ಪಕ್ಷ ಕೂಡ ಉಪಚುನಾವಣೆ ಅಂತ ಹೇಳಿದರೆ ತುಂಬ ದೂರ ಹೋಗುತ್ತೆ. ಯಾಕಂದರೆ ಸಾರ್ವತ್ರಿಕ ಚುನಾವಣೆ ಇದ್ದಾಗ ಜನರ ಒಂದು ಜನಾದೇಶ ಅಥವಾ ಲವಲವಿಕೆ ಇರುತ್ತೆ ಮತದಾನದ ಬಗ್ಗೆ. ಆದರೆ ಇಲ್ಲಿ ಒಂದು ಅಧಿವೇಶನಕ್ಕೆ ಮಾತ್ರ, ಡಿಸೆಂಬರ್ನಲ್ಲಿ ನಡೆಯುವಂಥ ಒಂದು ಅಧಿವೇಶನಕ್ಕೆ ಮಾತ್ರ ಅವಕಾಶ ಇದೆ. ಅದ ಮೇಲೆ 5 ತಿಂಗಳಲ್ಲಿ ಮತ್ತೆ ಮಹಾಚುನಾವಣೆ ಬರುತ್ತೆ. ಚುನಾವಣಾ ಆಯೋಗ ಯಾವುದೇ ಒಂದು ಪಕ್ಷದ ಕೈಗೊಂಬೆ ಅಲ್ಲ ಅನ್ನೋದನ್ನು ಈ ಉಪಚುನಾವಣೆ ತೋರಿಸ್ಕೊಟ್ಟಿದೆ. ಇಲ್ಲಾಂದರೆ ಹಿಂದೆ ಎಲ್ಲ ಹೇಳ್ತಾ ಇದ್ರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಚುನಾವಣಾ ಆಯೋಗ ಕೆಲಸ ಮಾಡ್ತಾ ಇತ್ತು ಅನ್ನೋದನ್ನು. ಆದರೆ ಇವತ್ತು ಎಲ್ಲ ಸಂಸ್ಥೆಗಳು, ಕೇಂದ್ರೀಯ ಎಲ್ಲ ಸಂಸ್ಥೆಗಳು ಅದು ತಮ್ಮ ಸರ್ ಒಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸಿ ಮುಂದುವರ್ಸೋಣ ಸರ್. ಹಲೋ ಸರ್, ಇದು ನೀವು ಎಲ್ಲಿಂದ ಮಾತಾಡ್ತಿರೋದು ಮತ್ತು ನಿಮ್ಮ ಹೆಸರನ್ನ ಹೇಳಿ ನೀವು ನಮ್ಮ ಅತಿಥಿಗಳಿಗೆ ಪ್ರಶ್ನೆ ಕೇಳ್ಬೋದು. ಯಾರಿಗೆ ಪ್ರಶ್ನೆ ಕೇಳ್ತಾ ಇದ್ದೆ ಅಂತ ಸ್ಪಷ್ಟವಾಗಿ ಕೇಳಬೇಕು ಸರ್. ನಾನು ಇವಾಗ ಜಯರಾಮ್ ಶೆಟ್ಟಿ ಅಂತೇಳಿ ಬಿಜೂರಿಂದ. ಸರ್ ನಮಸ್ಕಾರ ಸರ್, ಹೇಳಿ ಸರ್. ನಾನು ಇವಾಗ ಕೇಳ್ತಾ ಇರೋದು ನವೀನ್ ಚಂದ್ರ ಅವರಿಗೆ. ಕೇಳಿ ಸರ್. ಅವ್ರಿಗೆ ಕೊಡಿ. ನೀವು ಮಾತಾಡಿ ಸರ್. ಈಗ ನಾನ್ ಕೇಳ್ತಾ ಇರೋದ ಹೇಳಿ. MP ಚುನಾವಣೆ, MLA ಚುನಾವಣೆಗೆ ಒಂದು 6 ತಿಂಗಳ ಮೇಲೆ ಆಗಿದೆ. ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟು ತುಂಬಾ ಟೈಮ್ ಆಗಿದೆ. ಈ ಮಧ್ಯಂತರ ಚುನಾವಣೆಯಿಂದ ಜನರಿಗೆ ಹೊರೆ ಆಗ್ತದೆ ಅನ್ನೋದು ನಮ್ಮ ಅಭಿಪ್ರಾಯ. ಹಾಗಾಗಿ ಚುನಾವಣೆ ಬೇಕಿತ್ತ ಅನ್ನುವಂತ ಅನಿಸಿಕೆಯನ್ನ ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ. ಇದು ಈ ಪ್ರಶ್ನೆಗೆ ನಮ್ಮ ಅತಿಥಿಗಳು ಉತ್ತರ ಕೊಡ್ತಾರೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಜಯರಾಮ್ ಶೆಟ್ಟಿ ಅವರೇ. ಜಯರಾಮ್ ಶೆಟ್ಟಿ ಅವರೇ, ನೀವು ಹೇಳಿರುವಂತ ಪ್ರಶ್ನೆ ಸಾರ್ವತ್ರಿಕವಾಗಿದೆ. ಇವತ್ತು ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಇರ್ಬೋದು, ಮಂಡ್ಯ ಲೋಕಸಭಾ ಕ್ಷೇತ್ರ ಇರ್ಬೋದು, ಬಳ್ಳಾರಿ ಲೋಕಸಭಾ ಕ್ಷೇತ್ರ ಇರ್ಬೋದು, ಅಲ್ಲೆಲ್ಲ ಕಡೆಯೂ ಕೂಡ ಇನ್ನೂ 6 ತಿಂಗಳು ಕೂಡ ಇಲ್ಲ. ಆದರೆ ಇವತ್ತು ಚುನಾವಣಾ ಆಯೋಗ ಘೋಷಣೆ ಮಾಡಿದೆ, ರಾಜಕೀಯ ಪಕ್ಷ ಅದನ್ನು ಒಪ್ಕೊಳ್ಳೇಬೇಕು, ಅಭ್ಯರ್ಥಿಯನ್ನು ಹಾಕಬೇಕು, ಹಾಗೆ ಆ ಸಮರಾಂಗಣದಲ್ಲಿ ತಾಲೀಮು ಮಾಡಲೇಬೇಕು. ಯಾಕಂದರೆ ಹಿಂದೆ ಸರಿಯಾಗಿಲ್ಲ. ಯಾಕಂದರೆ ಚುನಾವಣಾ ಆಯೋಗ ಒಂದು ಘೋಷಣೆ ಮಾಡಿದ ನಂತರ ಯಾರಿಗೂ ಬೇಕಿಲ್ಲದ ಚುನಾವಣೆ ಆದರೂ ಕೂಡ ಇವತ್ತು ಈ ಚುನಾವಣೆ ರಾಜ್ಯ ಸರ್ಕಾರಕ್ಕೆ ಅದರ ಒಂದು ಏನು ಒಂದು 5 ತಿಂಗಳು ಆಗಿದೆ. 2 ದೋಸ್ತಿ ಸರ್ಕಾರಗಳ ಏನು ಅವರ ಕಾರ್ಯಕ್ರಮದ ಮೇಲೆ ಜನಾದೇಶ ಆಗಿ ಇದು ರೂಪುಗೊಳ್ಳುತ್ತೆ. ಯಾಕಂದರೆ ಈಗಾಗಲೇ ಅಂದ್ರೆ ನಿಮ್ಮ ಪ್ರಕಾರ ಈ ಚುನಾವಣೆ ರಾಜ್ಯ ಸರ್ಕಾರದ ಒಂದು ಇದಕ್ಕೆ ದಿಕ್ಸೂಚಿ ಆಗ್ತದೆ ಅಂತ ನಿಮ್ಮ ಭಾವನೆ? ರಾಜ್ಯ ಸರ್ಕಾರದ ಜಂಟಿ ಏನು ಕಾಂಗ್ರೆಸ್ ಮತ್ತೆ JDS ನ ಜಂಟಿ ಸರ್ಕಾರ ಏನಿದೆ ಅದರ ಮೇಲಿನ ಜನಾದೇಶ ಆಗುತ್ತೆ. ಯಾಕಂದ್ರೆ ಕಳೆದ 5 ತಿಂಗಳಿಂದ ಈ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಇದೆ ಅನ್ನೋದು ತೋರ್ಪಡಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗೆ ಇವತ್ತು ಕಾಂಗ್ರೆಸ್ ಕೂಡ ಇಡೀ ರಾಜ್ಯದಲ್ಲಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತಾ ಇದೆ ಅನ್ನೋದನ್ನು ಇದು ಕಾಣಿಸ್ತಾ ಇದೆ. ಯಾಕಂತ ಹೇಳಿದರೆ ಜಂಟಿ ಸರ್ಕಾರದಲ್ಲಿ 1:2 ಆಧಾರದಲ್ಲಿ 2 ಪಟ್ಟು ಖಾತೆಗಳನ್ನು ಕಾಂಗ್ರೆಸ್ ಪಡೆದುಕೊಂಡಿದೆ, 1 ಪಟ್ಟು ಖಾತೆಗಳನ್ನು JDS ಪಡೆದುಕೊಂಡಿದೆ. ಆದರೂ ಕೂಡ 3 ಲೋಕಸಭಾ ಕ್ಷೇತ್ರದಲ್ಲಿ ಅದೇ ರೀತಿಗೆ ಅನುಗುಣವಾಗಿ 2 ಸ್ಥಾನಗಳನ್ನು ಅದು ಪಡ್ಕೊಳ್ಬೇಕಾಗಿತ್ತು. ಬಳ್ಳಾರಿ ಮತ್ತು ಶಿವಮೊಗ್ಗ ಲೋಕಸಭಾ ಕ್ಷೇತ್ರವನ್ನು ಕಾಂಗ್ರೆಸ್ ಕ್ಯಾಂಡಿಡೇಟ್ ಹಾಕಬೇಕಾಗಿತ್ತು. ಇವತ್ತು ಆ ಕ್ಯಾಂಡಿಡೇಟ್ ಹಾಕುವಂಥ ಸ್ಥಿತಿಯಲ್ಲಿ ಕೂಡ ದಿವಾಳಿಯಾಗಿದೆ. ತುಮಕೂರಿಂದ ಕರೆದುಕೊಂಡು ಹೋಗಿ ಉಗ್ರಪ್ಪನವರನ್ನು ಬಳ್ಳಾರಿಯಲ್ಲಿ ಹಾಕ್ತಾರೆ. ಅಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಯಾವುದೇ ಕ್ಯಾಂಡಿಡೇಟ್ ಇಲ್ಲ ಇವತ್ತು ಅವರಲ್ಲಿ. ಹಾಗೆ ಸರ್, ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಉಗ್ರಪ್ಪ ಅವರು ಇದು ತುಮಕೂರವರಾಗಿ ಬಳ್ಳಾರಿಗೆ ಹೋಗಿ ನಿಂತರು ಅಂತ ನೀವು ಹೇಳಿದ್ರಲ್ಲ. ಈಗ ಇಂದಿನ ವಿಧಾನಸಭಾ ಚುನಾವಣೆಯಲ್ಲಿ ರಾಮುಲು ಅವರು ಬಾದಾಮಿಗೆ ಹೋಗಿ ನಿಂತಿದ್ದಾರೆ. ಈ ಹಿಂದೆ ಅನೇಕ ನಿಮ್ಮ ಪಕ್ಷದ ನಾಯಕರು ಕೂಡ ಬೇರೆ ಬೇರೆ ಕ್ಷೇತ್ರದಲ್ಲಿ ಹೋಗಿ ನಿಂತದ ಉದಾಹರಣೆಗಳು ಇದಾವಲ್ಲ ಸರ್? ಇದ್ರೂ ಕೂಡ ಬಳ್ಳಾರಿಯಲ್ಲಿ ಪ್ರಬಲ ನಾಯಕರು ಇದ್ದಾರೆ, ಕಾಂಗ್ರೆಸ್ಸಿನ ಪ್ರಬಲ ನಾಯಕರು ಇದ್ದಾರೆ. ಹಿಂದೆ
ಲೋಕಸಭಾ ಸದಸ್ಯರಾಗಿದ್ದವರು, ಮಾಜಿ ಲೋಕಸಭಾ ಸದಸ್ಯರು ಕೂಡ ಬಳ್ಳಾರಿಯಲ್ಲಿ ಹಲವು ಜನ ಇದ್ದಾರೆ. ಹಾಗಾಗಿ ಉಗ್ರಪ್ಪನವರನ್ನ ಬಲಿಪಶು ಮಾಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಅದೇನೇ ಇದ್ರೂ ಕೂಡ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರವನ್ನು ತೆಗೆದುಕೊಂಡ್ರೆ ಇಲ್ಲಿಯೂ ಕೂಡ ಹಾಗೆ ಮಧು ಬಂಗಾರಪ್ಪನವರು ಚುನಾವಣೆ ಆದ ನಂತರ ಅಲ್ಲಿ ಕ್ಷೇತ್ರದಲ್ಲಿ ಇರಲಿಲ್ಲ, ಸೊರಬ ಕ್ಷೇತ್ರದಲ್ಲಿ ಇರಲಿಲ್ಲ, ಅವರು ವಿದೇಶದಲ್ಲಿದ್ದರು. ಮೊನ್ನೆ ತಾನೇ ನಾಮಿನೇಷನ್ ಹಾಕುವ ದಿನ ಅವರು ತನ್ನ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಬಂದರು, ತನ್ನ ಊರಿಗೆ ಬಂದರು ಅಂತ ಹೇಳಿ ಜನ ಆಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಸರ್ ಈಗ ಅದಕ್ಕೆ ಉತ್ತರವನ್ನ ಬಹುಶಃ ಸಂದೇಶ್ ಭಟ್ ಅವರು ಕೊಡ್ತಾರೆ ಅಂತ ನಾನು ಭಾವಿಸಿದ್ದೇನೆ. ಈಗ ಸಂದೇಶ್ ಭಟ್ ಅವರ ಹತ್ರ ಕೇಳೋಣ. ಸರ್, ಈಗ ಈಗಾಗಲೇ ನವೀನ್ ಚಂದ್ರ ಉಪ್ಪಂದವರು ತುಂಬಾ ಅದ್ಭುತವಾಗಿ ಹೇಳಿದ್ರು. ಈಗ ಮಧು ಬಂಗಾರಪ್ಪರವ್ರನ್ನ ಅಕ್ಷರಶಃ ನೀವು ಅರಕೆಯ ಕುರಿ ಮಾಡಿದ್ದೀರಿ ಅನ್ನುವಂಥದ್ದು ಅವರ ಭಾವನೆ ಅಂತ ನಾನು ಭಾವಿಸಿದ್ದೇನೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ನವೀನ್ ಚಂದ್ರರು ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆದರೆ ಈ ಉಪಚುನಾವಣೆಯ ಬಗ್ಗೆ ಅವರು ಹೇಳಿದ್ರಲ್ಲ, ಅವರೇ ಹೇಳಿದ್ದಾರೆ, ಉಪಚುನಾವಣೆಯ ವಿಷಯವೇ ಬೇರೆ ಇರ್ತದೆ, ಸಾರ್ವತ್ರಿಕ ಚುನಾವಣೆಯಲ್ಲಿ ಜನರ ಅಭಿಪ್ರಾಯವೇ ಬೇರೆ ಇರ್ತದೆ. ಅವ್ರು ಹೇಳ್ತಕ್ಕಂಥ ಪ್ರಶ್ನೆ ತುಂಬಾ ಸ್ಪಷ್ಟವಾಗಿದೆ. ನಿಮ್ಮ ಕಾಂಗ್ರೆಸ್ ಅಸ್ತಿತ್ವವನ್ನು ಕಳ್ಕೊಳ್ಳದೆ ಬಹುಶಃ ದೇವಿಪ್ರಸಾದ್ ಶೆಟ್ಟರು ನಮ್ಮೊಟ್ಟಿಗೆ ಸೇರ್ಕೊಂಡ ಮೇಲೆ ಅವರು ಉತ್ತರ ಕೊಡ್ಬೋದು. ಕಾಂಗ್ರೆಸ್ ಪಕ್ಷದ ಅವರು ಆಂತರಿಕವಾದಂಥ ಏನು ವಿಷಯಗಳಿದೆ ಅವ್ರು ನಮ್ಮ ಜೊತೆ ಚರ್ಚೆ ಮಾಡ್ಬೋದು. ಈಗ ನೀವು JDS ಪಕ್ಷವಾಗಿ ಈಗ ನಿಮ್ಮ ಪಕ್ಷದ ಇದು ದಿಕ್ಸೂಚಿ ಆಗ್ತದೆ. ಈ ಒಂದು ವೇಳೆ ನೀವು ಈ ಚುನಾವಣೆ 1-2 ಕ್ಷೇತ್ರವನ್ನು ಸೋತದ್ದೇ ಆದರೆ ಜನ ನಿಮ್ಮ ವಿರುದ್ಧ ಇದ್ದಾರೆ ಅನ್ನೋದು ಸಂದೇಶ ತಲುಪ್ತದೆ ಅನ್ನುವಂಥ ಒಂದು ಉದ್ದೇಶವನ್ನ ಒಂದು ಅರ್ಥದಲ್ಲಿ ನವೀನ್ ಚಂದ್ರ ಉಪ್ಪಂದವರು ಮಾತಾಡಿದ್ದಾರೆ. ಸರ್ಕಾರದ ವಿರುದ್ಧ ಜನಾದೇಶ ನವೀನ್ ಚಂದ್ರ ಉಪ್ಪಂದವರ ಅಭಿಮತ ಇದೆ. ಈಗ ಸರ್ಕಾರ ಬಂದು 4-4.5 ತಿಂಗಳಾಗಿದೆ. ಒಂದು 6 ತಿಂಗಳಾದರೂ ಯಾವುದೇ ಸರ್ಕಾರಕ್ಕಾದರೂ ಕೂಡ ಒಂದು ಪ್ರೊಫೆಷನರಿ ಪೀರಿಯಡ್ ಅಂತೇಳಿ ಹೇಳಿ ಒಂದು 6 ತಿಂಗಳು ನಾವು ಗ್ರೇಸ್ ಆಗಿ ಬಿಟ್ಟಿರಬೇಕು. ಇದು ರಾಜ್ಯ ಸರ್ಕಾರದ ದಿಕ್ಸೂಚಿ ಅಂತೇಳಿ ಹೇಳಿ ನಾವು ಪಕ್ಷದ ವತಿಯಿಂದ ಒಪ್ಕೊಳ್ಳೋದಿಲ್ಲ. ಆದರೆ ಈ ಚುನಾವಣೆಯನ್ನು ಕೂಡ ನಾವು ಜಂಟಿಯಾಗಿ ಎದುರಿಸ್ತಾ ಇದ್ದೇವೆ. ಇವತ್ತು ನವೀನ್ ಚಂದ್ರ ಹೇಳಿದರು, ಉಗ್ರಪ್ಪನವ್ರನ್ನ ತುಮಕೂರಿಂದ ತಗೊಂಡು ಹೋದರು ಅಂತ ಹೇಳಿದರು, ಮಧು ಬಂಗಾರಪ್ಪನವ್ರನ್ನು ವಿದೇಶದಲ್ಲಿ ಇದು ತಗೊಂಡು ಬಂದರು ಅಂತೇಳಿ ಹೇಳಿದರು. ಇದು ರಾಜಕೀಯ ಪಕ್ಷಗಳಿಗೆ ಇದೆಲ್ಲ ಗೊತ್ತಿರುವ ವಿಚಾರವೇ ಅಲ್ಲ ಅಂತಲ್ಲ. ಇವರು ಮಂಡ್ಯದಲ್ಲಿ ಏನು ಮಾಡಿದರು, ರಾಮನಗರದಲ್ಲಿ ಏನು ಮಾಡಿದ್ದಾರೆ, ಇವರು ಯಾರು ಇಷ್ಟು ವರ್ಷದಿಂದ ಕೆಲಸ ಮಾಡಿದವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅವರು ಕಾಂಗ್ರೆಸ್ಸಲ್ಲಿದ್ದವ್ರನ್ನ ಅಲ್ಲಿ ಚಂದ್ರಶೇಖರ್ ಅವ್ರನ್ನ ತಗೊಂಡು ಬಂದರು, CM ಲಿಂಗಪ್ಪನವ್ರ ಮಗನ ತಗೊಂಡ್ಬಂದರು. ಅಲ್ಲಿ ರುದ್ರೇಶು ಮತ್ತೊಬ್ಬರು ಇವರು ಇರಲಿಲ್ವಾ, ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಇವರು ಕೊಡಲಿಲ್ಲ. ಯಾವುದೋ ಸಮೀಕರಣದ ಮೇಲೆ ಆ ಸಂದರ್ಭದ ಒಂದು ಈಗ 4 ತಿಂಗಳಿರುವಂಥ ಪೀರಿಯಡಲ್ಲಿ ಯಾವ ಥರ ಮಾಡಬೇಕು ಅನ್ನೋ ಒಂದು ಪಕ್ಷ ಸ್ಟ್ರಾಟರ್ಜಿ ಇರುತ್ತೆ, ಅದ್ರ ಮೇಲೆ ಕೆಲಸ ಮಾಡ್ತದೆ. ಇದು ಯಾಕಂತೇಳಿ ಹೇಳಿದ್ರೆ ಪೂರ್ಣಕಾಲಿಕ ಚುನಾವಣೆ ಅಲ್ಲದೆ ಇರೋದ್ರಿಂದ ಒಂದು ಸಮೀಕರಣಗಳು ಬೇರೆ ಇರ್ತವೆ. ನಾವು ಅದ್ರ ಬಗ್ಗೆ ಏನು ಸಿದ್ದರಾಮಯ್ಯ ಕೊಟ್ಟರು, ಮಂಡ್ಯದಲ್ಲಿ ಕಾರ್ಯಕರ್ತರು ಇರಲಿಲ್ವಾ, ನಾಯಕರು ಇರಲಿಲ್ವಾ, ಇದ್ದಿದ್ರು. ಅವ್ರದ್ದೇನೋ ಸಮೀಕರಣ ಇದೆ, ನಾವು ಅದ್ರ ಬಗ್ಗೆ ಹೇಳೋಕೆ ಹೋಗಲ್ಲ. ಇದು ಜಂಟಿ ಇದು ಏನು ಗೊತ್ತಾ, ಇದು 2 ಪಕ್ಷಗಳು ಒಟ್ಟಾಗಿ ಇರ್ತಕ್ಕಂಥ ಚುನಾವಣೆ ಇದು. ಈಗ JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು ಶಿವಮೊಗ್ಗದಲ್ಲಿ, ಇದು 2 ಪಕ್ಷದ ಮೈತ್ರಿ ಅಭ್ಯರ್ಥಿ. ಅವ್ರು ಹೇಳ್ತಾ ಇರೋದು ಮೈತ್ರಿ ಧರ್ಮದ ಪ್ರಕಾರ ಈ ಚುನಾವಣೆ ನಡೀತಾ ಇಲ್ಲ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದೆ. ಬಹುಶಃ ನವೀನ್ ಚಂದ್ರ ಅವರು ಹೇಳಿಕೊಟ್ಟಿರೋದು ಅದೇ. ಅದನ್ನೇ 2 ಸ್ಥಾನಗಳನ್ನು ಪಡ್ಕೊಳ್ಬೇಕಾಗಿತ್ತು ಅವ್ರ ಮೈತ್ರಿ ಧರ್ಮದ ಪ್ರಕಾರ. ಅದೇನೇ ಇದ್ರೂ ಕೂಡ ಅದು ಅವರ ಆಂತರಿಕ ವಿಷಯ ಆದರೂ ಕೂಡ ನಮ್ಮ ಜಿಲ್ಲೆಗೆ ತೆಗೆದುಕೊಂಡ್ರೆ ಇವತ್ತು ಜನಾದೇಶನೇ ಆಗುತ್ತೆ. ಯಾಕಂತ ಹೇಳಿದ್ರೆ ಇವತ್ತು ಕೂಡ DC ಆಫೀಸ್ ಎದುರು ನಿನ್ನೆ ಕೂಡ ಮರಳಿಗಾಗಿ ಲಾರಿ ಮಾಲಕರು ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಯಾಕೆಂದ್ರೆ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ. ಸರ್, ಒಂದು ಕರೆ ಇದೆ, ಸಾರ್ವಜನಿಕ ಕರೆಯನ್ನು ತಕೊಂಡು ಮುಂದೆ ಮಾತಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ. ಯಾರು ಅಂತ ನಿಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡುವುದಂತೇಳಿ, ಯಾರಿಗೆ ಪ್ರಶ್ನೆ ಅಂತ ನೀವು ಸ್ಪಷ್ಟವಾಗಿ ಹೇಳ್ಬೇಕು ಸರ್. ನಾನು ಜಯರಾಮ್ ಶೆಟ್ಟಿ ಅಂತೇಳಿ. ನಾನು ಕೇಳಿದ ಪ್ರಶ್ನೆ ಏನಂದ್ರೆ ಕೇಳಿ ಸರ್. ಚುನಾವಣೆ ಜನರಿಗೆ ಹೊರೆ ಆಗ್ತಿದೆ, ಇದು ಮಾಡು ಸರಿಯೋ ತಪ್ಪೋ ಅನ್ನುವಂತ ಒಂದು ಪ್ರಶ್ನೆ. ಈಗ ಸರ್, ಈಗ ಇದಕ್ಕೆ ಆಲ್ರೆಡಿ ನಮ್ಮ ಈಗ ಜಯರಾಮ್ ಶೆಟ್ಟರ್ ಅವರು ಕೇಳಿದ ಪ್ರಶ್ನೆಗೆ ಆಲ್ರೆಡಿ ನವೀನ್ ಚಂದ್ರ ಉಪ್ಪಂದವರು ಮತ್ತೆ ಸಂದೇಶ್ ಭಟ್ರು ಸ್ಪಷ್ಟವಾದ ಉತ್ತರವನ್ನ ಕೊಟ್ಟಿದ್ದಾರೆ. ಚುನಾವಣೆ ಯಾವ ಪಕ್ಷಕ್ಕೂ ಬೇಕಾಗಿರಲಿಲ್ಲ, ಆದರೆ ಚುನಾವಣಾ ಆಯೋಗ ಘೋಷಣೆ ಮಾಡಿದ ಮೇಲೆ ಅದು ಅನಿವಾರ್ಯ ಅನ್ನುವ ಕಾರಣಕ್ಕಾಗಿ ಈ 3 ಪಕ್ಷಗಳು ಸೇರಿ ಈಗ ಚುನಾವಣೆ ಎದುರಿಸ್ತಿದೆ ಅನ್ನುವಂತ ಒಂದು ಮಾಹಿತಿಯನ್ನ ಜಯರಾಮ್ ಶೆಟ್ಟರ್ ಈಗ ಆಲ್ರೆಡಿ ಕೊಟ್ಟಿರೋದ್ರಿಂದ ಈಗ ಆ ಪ್ರಶ್ನೆಗೆ ಅಪ್ರಸ್ತುತ ಅಂತ ನಾನು ಭಾವಿಸ್ತೇನೆ. ಈಗ ನಾನು ಮುಂದಿನ ಪ್ರಶ್ನೆ ನಿಮ್ಗೆ ಕೇಳಲಿಕ್ಕೆ ಹೋಗ್ತೇನೆ. ನವೀನ್ ಚಂದ್ರ ಉಪ್ಪಂದವರೇ, ಈಗ ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ BS ಯಡಿಯೂರಪ್ಪನವರು ಸದನದಲ್ಲಿ ತುಂಬಾ ಗಂಭೀರವಾಗಿ ಒಂದು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಗರ್ಜನೆಯನ್ನ ಮಾಡಿದ್ರು.
ನನ್ನ ಹೋರಾಟ ಅಪ್ಪ ಮಕ್ಕಳ ವಿರುದ್ಧ, ನನ್ನ ಹೋರಾಟ ಕುಟುಂಬ ರಾಜಕಾರಣದ ವಿರುದ್ಧ ಅಂತ ಹೇಳಿದರು. ಆದರೆ ಈಗಿನ ಉಪಚುನಾವಣೆ ಘೋಷಣೆ ಆದಮೇಲೆ ನಾವು ಬಳ್ಳಾರಿಯನ್ನು ನೋಡಿದ್ರೆ ಅಲ್ಲಿ ಯಾರು ಬಳ್ಳಾರಿಯ ಚುನಾವಣೆಗೆ ನಿಂತಿದ್ದಾರೆ, MP ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿ ಅಂತ ಕೇಳಿದರೆ ಶ್ರೀರಾಮುಲು ಅವರ ಸಹೋದರಿ. ಅದೇ ರೀತಿ ನೀವು ಶಿವಮೊಗ್ಗ ಲೋಕಸಭಾ ಕ್ಷೇತ್ರವನ್ನು ತಗೊಂಡ್ರೆ ರಾಘವೇಂದ್ರ ಅವರು, ಯಾರು ಶ್ರೀಯುತ ರಾಘವೇಂದ್ರ ಅವರು ಯಡಿಯೂರಪ್ಪನವರ ಸುಪುತ್ರ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರವನ್ನೇ ತಗೊಂಡ್ರೆ ನೀವೇ ಆಗ ಉಲ್ಲೇಖ ಮಾಡಿದಾಗೆ ಈ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಅಪ್ಪ MP ಆದಾಗ ಮಗ MLA ಆಗಿರ್ತಾರೆ, ಶಿಕಾರಿಪುರದಲ್ಲಿ ಮಗ MLA ಆದಾಗ ಅಪ್ಪ MP ಆಗಿರ್ತಾರೆ. ಅಂದ್ರೆ ಅಪ್ಪ ಮಕ್ಕಳ ಒಳಗೆ ರಾಜಕೀಯ ಆಗ್ತಾ ಇದೆ ಅನ್ನುವಂಥ ಸಾರ್ವಜನಿಕ ಅಭಿಪ್ರಾಯ ಇದೆ. ನಿಮ್ಮ ಪಕ್ಷದಲ್ಲಿಯೂ ಕೂಡ ಅಂದಿನ ಕಾಲದಲ್ಲಿ ಸೋಲಿಲ್ಲದ ಸರದಾರ ಅಂತ ಕರೆದಲ್ಪಡುವಂಥ ಶ್ರೀಯುತ ಬಂಗಾರಪ್ಪನವರ ವಿರುದ್ಧ ಗೆದ್ದಂತ ಐನೂರು ಮಂಜಾತ್ ಅಂತ ಭಾನುಪ್ರಸಾದ್ ಅವರಂತ ಅನೇಕ ಘಟಾನುಘಟಿಗಳ ನಾಯಕರಿದ್ದಾರೆ. ಅವರನ್ನ ಬಿಟ್ಟು ನೀವು ಕೂಡ ಕುಟುಂಬ ರಾಜಕಾರಣ ಮಾಡ್ತಾ ಇದ್ದೀರಿ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಈ ರೀತಿ ಇದ್ದಾಗ ನಿಮಗೆ JDS ಅನ್ನು ಪ್ರಶ್ನಿಸುವ ಯಾವ ನೈತಿಕತೆ ಇದೆ ಅನ್ನುವಂಥ ಪ್ರಶ್ನೆಯನ್ನ ಬಹುಶಃ ಇವತ್ತು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಕ್ಕಂಥ ಪ್ರಶ್ನೆ. ಭಾರತೀಯ ಜನತಾ ಪಕ್ಷ ಎನ್ನುವಂಥದ್ದು ಒಂದು ರಾಷ್ಟ್ರೀಯ ಪಕ್ಷ. ಅದರಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳಿರುತ್ತೆ. ಈಗ ಒಂದು ಕುಟುಂಬ ರಾಜಕೀಯ ಅಂತ ಬರುವುದಿಲ್ಲ. ಯಾಕಂತ ಹೇಳಿದರೆ ಅವನು ರಾಘವೇಂದ್ರ ಕೂಡ, BY ರಾಘವೇಂದ್ರ ಕೂಡ ಅಲ್ಲಿ ವಿದ್ಯಾರ್ಥಿ ನಾಯಕನಾಗಿ ABVPಯಿಂದ ಹೋರಾಟಗಾರನಾಗಿ ಬಂದು, ಹಾಗೆ ಶಿಕಾರಿಪುರದ ಪುರಸಭೆಯ ಅಧ್ಯಕ್ಷನಾಗಿ ಸದಸ್ಯನಾಗಿ ಈ ರೀತಿಯಾಗಿ ಹೋರಾಟದ ಮುಖೇನ ಬಂದಿರುವಂಥದ್ದು. ಹಾಗಾಗಿ ಅದು ಕುಟುಂಬ ರಾಜಕೀಯ ಅಂತ ಹೇಳಿದರೆ ಈಗಾಗಲೇ ನಾವು ನೋಡಿರ್ಬೋದು, ಯಡಿಯೂರಪ್ಪನವರು ಕೂಡ ಪಕ್ಷದಿಂದ ಹೊರಗೆ ಹೋಗಿರುವಂಥದ್ದು ನೋಡಿದ್ದೇವೆ. ಯಾಕಂದರೆ ಯಡಿಯೂರಪ್ಪನವರೇ ಪಕ್ಷ ಅಲ್ಲ, ಇಲ್ಲಿ ಭಾರತೀಯ ಜನತಾ ಪಕ್ಷ ಅಂತ ಹೇಳಿದರೆ ಯಡಿಯೂರಪ್ಪನವರ ಪಕ್ಷ ಅಲ್ಲ, ಅದು ರಾಷ್ಟ್ರೀಯ ಪಕ್ಷ. ರಾಷ್ಟ್ರದಲ್ಲಿ ಒಬ್ಬರು ಅಧ್ಯಕ್ಷರಿದ್ದಾರೆ ಅಥವಾ ನರೇಂದ್ರ ಮೋದಿ ಅಂತ ಪ್ರಧಾನಿ ಇದ್ದಾರೆ, ಅವರು ಕುಟುಂಬದ ರಾಜಕೀಯ ಮಾಡ್ತಾ ಇಲ್ಲ. ಯಾಕಂದರೆ ಪ್ರಧಾನಿಯಾಗಿ ಅಂತ ಅಭ್ಯರ್ಥಿಯು ಕೂಡ ಯಡಿಯೂರಪ್ಪನವರು ನಮ್ಮ ಪ್ರಧಾನಿ ಅಭ್ಯರ್ಥಿಯು ಕೂಡ ಅಲ್ಲ. ಹಾಗಾಗಿ ಅದು ಕುಟುಂಬ ರಾಜಕೀಯಕ್ಕೆ ಅದು ಬರುವುದಿಲ್ಲ ಅಂತ ನನ್ನ ಯೋಚನೆ. ಯಾಕಂತ ಹೇಳಿದ್ರೆ ನಾನು ಹೇಳ್ತಿರೋದು, ದೇವೇಗೌಡ ಅವರು ಪ್ರಧಾನಿಯಾಗಿದ್ರು, ಪ್ರಧಾನಿ ಅಭ್ಯರ್ಥಿ ಈಗಲೂ ಕೂಡ ತೃತೀಯ ರಂಗ ಆದರೆ ಅವರು ಕೂಡ ಒಂದು ಆಕಾಂಕ್ಷಿಯಾಗಿದ್ದಾರೆ. ಬೇರೆ ಬೇರೆ ಮೂಲಗಳಿಂದ ಕಂಡು ಬರ್ತಾ ಇದೆ. ಆದರೆ ಇವತ್ತು ಯಡಿಯೂರಪ್ಪನವರು ಪ್ರಧಾನಿ ಅಭ್ಯರ್ಥಿ ಅಲ್ಲ. ಹಾಗೆ ಅನಿವಾರ್ಯ ಸಂದರ್ಭದಲ್ಲಿ ಇವತ್ತು ಕಳೆದ ಬಾರಿ ಅದೇ ಅನಿವಾರ್ಯ ಸಂದರ್ಭ JDS ಅವರು ನಮಗೂ ಇದೆ ಅಂತ ಹೇಳ್ತಾರೆ. ಅವರು ಕಳೆದ ಬಾರಿ ಲೋಕಸಭೆಯಲ್ಲಿ ಕಳೆದ ಬಾರಿ ರಾಘವೇಂದ್ರ ಅವರು ಲೋಕಸಭಾ ಸದಸ್ಯರಾಗಿದ್ದರು. ಈ ಬಾರಿ ಅದೇ ಕಾರಣದಿಂದ ಕುಟುಂಬದಲ್ಲಿ 3 ಜನರಿಗೆ ಕೊಡಬಾರ್ದಂತೇಳಿ ವಿಜಯೇಂದ್ರ ಅವರಿಗೆ ಸೀಟ್ ಕೊಟ್ಟಿಲ್ಲ. ವರುಣದಲ್ಲಿ ಭಿನ್ನಮತ ಬಂದಿರೋದ್ರಿಂದ, ಭಿನ್ನಮತದ ಕಾರಣದಿಂದಲ್ಲ, ಕೊಡುವಂತ ಅಂದ್ರೆ ವ್ಯವಸ್ಥೆ ಇದೆ. ಹೊನ್ನಾಳಿ ಕ್ಷೇತ್ರದಲ್ಲಿ ಅರುಣಾದೇವಿ ಅವರು ಕೂಡ ಆಕಾಂಕ್ಷಿ ಇದ್ದಾರೆ ಅನ್ನುವಂತ ಒಂದು ಮಾತುಕತೆ ಕೂಡ ಆಗಿನ ಗಾಸಿಪ್ ಕೂಡ ಇತ್ತು. ವರುಣ ಕ್ಷೇತ್ರದಲ್ಲಿ ವಿಜಯೇಂದ್ರರಿಗೆ ಕೊಡಬಾರ್ದಂತೇಳಿ ಯಡಿಯೂರಪ್ಪನವರೇ ಆಗ್ರಹ ಮಾಡಿರೋದ್ರಿಂದ ಪಕ್ಷ ಅದನ್ನು ಬದಲಾವಣೆ ಮಾಡಿದೆ. ಯಾಕಂದರೆ ಕುಟುಂಬ ರಾಜಕೀಯ ಇವತ್ತು JDSನಲ್ಲಿ ಏನಾಗಿದೆ ಅಂದರೆ, ಇವತ್ತು ದೇವೇಗೌಡರು, ಕುಮಾರಸ್ವಾಮಿಯವರು, ರೇವಣ್ಣ ಅವರು, ಅನಿತಾ ಕುಮಾರಸ್ವಾಮಿಯವರು, ಹಾಗೆ ಅವರ ಮೊಮ್ಮಕ್ಕಳು ಕೂಡ ಆಕಾಂಕ್ಷಿಗಳಾಗಿ ಅದೇ ತಂಡ ಮುಂದುವರಿತಿದೆ. ಇವತ್ತು ಇಬ್ಬರು ಮಾತ್ರ ಇದ್ದಾರೆ. ಕೇಂದ್ರದಲ್ಲಿ ಕೂಡ ಇವತ್ತು ನಾವು ನೋಡಿದಾಗ ಕಾಂಗ್ರೆಸ್ನಲ್ಲಿಯೂ ಕೂಡ ಇವತ್ತು ಸೋನಿಯಾ ಗಾಂಧಿ ಅವರು MP ಆಗಿದ್ದಾರೆ, ರಾಹುಲ್ ಗಾಂಧಿ ಅವರು MP ಆಗಿದ್ದಾರೆ. ಹಿಂದೆ ಕಾಂಗ್ರೆಸ್ನಲ್ಲಿ ಇಂದಿರಾ ಗಾಂಧಿ ಇರ್ಬೋದು, ನೆಹರು ಇದ್ದಾಗ ಇರ್ಬೋದು, ರಾಜೇಶ್ ಪೈಲಟ್ ಇರ್ಬೋದು, ದಿಗ್ವಿಜಯ್ ಸಿಂಗ್ ಇರ್ಬೋದು, ಯಾರೇ ತೆಗೆದುಕೊಂಡ್ರು ಕೂಡ ಅವರ ಕುಟುಂಬದಲ್ಲಿ ಅವರ 2ನೇ ಪೀಳಿಗೆ ರಾಜಕೀಯದಲ್ಲಿ ಬರುವುದು ಅವರ ಸ್ವಸಾಮರ್ಥ್ಯದಿಂದ ಬಂದರೆ ಅದು ತಪ್ಪಲ್ಲ. ಸರಿ, ಈಗ ಕುಟುಂಬ ರಾಜಕಾರಣದ ಬಗ್ಗೆ ಚರ್ಚೆನ ಮುಂದಿನ ಒಂದು ಪ್ರಶ್ನೆ ನಾನು ಸಂದೇಶ್ ಭಟ್ರವರಿಗೆ ಕೇಳುವಾಗ ನಾನು ಕೇಳ್ತೇನೆ. ವೀಕ್ಷಕರೇ, ಈಗ ಒಂದು ಚಿಕ್ಕ ವಿರಾಮದ ನಂತರ ನಮ್ಮ ಕಾರ್ಯಕ್ರಮ ಜಂಗಿ ಕುಸ್ತಿಯನ್ನ ನಾವು ಮುಂದುವರಿಸೋಣ. ಪ್ರಿಯ ವೀಕ್ಷಕರೇ, ಈಗ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಈಗಾಗಲೇ ನವೀನ್ ಚಂದ್ರ ಉಪ್ಪುಂದ ಅವರು ಕುಟುಂಬ ರಾಜಕಾರಣದ ಬಗ್ಗೆ ಒಂದು ಪ್ರಶ್ನೆಯನ್ನು ಎತ್ತಿದ್ದಾರೆ. ಅದರ ಬಗ್ಗೆ ನಾನು ಸಂದೇಶ್ ಭಟ್ ಅವರಿಗೆ ಉತ್ತರವನ್ನು ಕೇಳಲಿಕ್ಕೆ ಬಯಸ್ತೇನೆ. ಅದ್ರ ಮೊದಲು ಸಂದೇಶ್ ಭಟ್ ಅವರಿಗೆ ಅದಕ್ಕೆ ಪೂರಕವಾಗಿ ಇನ್ನೊಂದು ಪ್ರಶ್ನೆ ಇದೆ ನನಗೆ.
ಈ JDS ಪಕ್ಷದವರು ಇನ್ನೂ ಕೂಡ ಕುಟುಂಬ ರಾಜಕಾರಣದಿಂದ ಹೊರಗೆ ಬಂದಂಗಿಲ್ಲ, ನವೀನ್ ಚಂದ್ರ ಉಪುಂದವರು ಹೇಳಿದಾಗೆ. ಹಾಗೆ ಈ ಒಂದು JDS ಪಕ್ಷ ಅಂದ ಕೂಡಲೇ ನಮಗೆ ಎರಡು ಪ್ರಶ್ನೆ ಬರ್ತದೆ. ಒಂದು, ಇವರು ಜಾತಿ ಲೆಕ್ಕಾಚಾರದ ಮೇಲೆ ಚುನಾವಣೆ ಎದುರಿಸುವವರು, ಇನ್ನೊಂದು ಕುಟುಂಬ ರಾಜಕಾರಣದ ಮೇಲೆ ಚುನಾವಣೆಯನ್ನು ಎದುರಿಸುವವರು. ಯಾಕೆ ಅಂತ ಹೇಳಿದ್ರೆ, ನೀವು ಈಗ ಉಪಚುನಾವಣೆಯನ್ನು ನೋಡಿದ್ರೆ ಆಲ್ರೆಡಿ HD ಕುಮಾರಸ್ವಾಮಿ ಅವರು ಕರ್ನಾಟಕ ರಾಜ್ಯದ ಘನ ಮುಖ್ಯಮಂತ್ರಿಗಳಾಗಿದ್ದಾರೆ. ಲೋಕೋಪಯೋಗಿ ಸಚಿವರಾಗಿ ಅವರ ಸಹೋದರ HD ರೇವಣ್ಣವರಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈಗ ಪುನಃ ನೀವು ರಾಮನಗರ ಕ್ಷೇತ್ರದಲ್ಲಿ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತೆಗೆ ಕೊಡುವ ಒಂದು ಅವಕಾಶ ಇತ್ತು, ಅವರನ್ನು ಬೆಳೆಸುವ ಅವಕಾಶ ಇತ್ತು. ಆದರೆ ನೀವು ಅನಿತಾ ಕುಮಾರಸ್ವಾಮಿ ಅವರಿಗೆ ಕೊಟ್ಟಿದ್ದೀರಿ. ಮತ್ತೊಂದು ಗಾಸಿಪ್ ಕೂಡ ಇದೆ, ಅವರಿಗೆ ಮಿನಿಸ್ಟರ್ ಪದವಿ ಕೂಡ ಕೊಡುವಂತ ಸಾಧ್ಯತೆ ಇದೆ ಅಂತ ಒಂದು ಗಾಸಿಪ್ ಕೂಡ ಈಗ ರಾಜಕೀಯ ವಲಯದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಇದು ಒಂದು ಕುಟುಂಬ ರಾಜಕಾರಣದ ಪ್ರಶ್ನೆ. ಆದ್ರೆ ಇನ್ನು ಜಾತಿ ರಾಜಕಾರಣವನ್ನ ಜಾತಿ ಲೆಕ್ಕಾಚಾರವನ್ನ ನೋಡಕ್ ಹೋದ್ರೆ, ಮಂಡ್ಯ ಚುನಾವಣೆಯಲ್ಲಿ ಯಾಕೆ ನೀವು ಶಿವರಾಮೇಗೌಡರಿಗೆ ಟಿಕೆಟ್ ಕೊಟ್ಟಿದ್ದೀರಿ ಕೇಳಿದ್ರೆ, ಅಲ್ಲಿ ಒಕ್ಕಲಿಗರ ಬೆಲ್ಟ್ ಕೊಟ್ಟಿದ್ದೇವೆ ಅಂತಕ್ಕಂಥದ್ದು ಆಯ್ತು. ಮಧು ಬಂಗಾರಪ್ಪನವರಿಗೆ ಶಿವಮೊಗ್ಗದಲ್ಲಿ ಯಾಕೆ ಕೊಟ್ಟಿದ್ದೀರಿ ಕೇಳಿದ್ರೆ, ಇಲ್ಲಿ ಈಡಿಗ ಸಮುದಾಯ ಬಹುದೊಡ್ಡ ಸಂಖ್ಯೆಯಲ್ಲಿದೆ, ಹಾಗಾಗಿ ಈಡಿಗ ಸಮುದಾಯದ ಮತಗಳು ಕ್ರೋಢೀಕರಣ ಆಗ್ತದೆ, ಅದು ನಮಗೆ ಲಾಭ ಆಗಬಹುದು. ಮುಸ್ಲಿಂ ಮತಗಳು ದೊಡ್ಡ ಸಂಖ್ಯೆಯಲ್ಲಿದೆ, 1 ಲಕ್ಷಕ್ಕೂ ಹೆಚ್ಚು ಮುಸ್ಲಿಂ ಮತಗಳಿದೆ, ಅದು ನಮಗೆ ಲಾಭ ಆಗ್ಬಹುದು ಅನ್ನುವಂತ ಒಂದು ಈ ಲೆಕ್ಕಾಚಾರದಲ್ಲೇ ನೀವು ಟಿಕೆಟ್ ಕೊಟ್ಟಿರೋದೇ ಹೊರತು ಯಾವುದೇ ಅಭಿವೃದ್ಧಿ ಆಧಾರವಾಗಿ ನೀವು ಟಿಕೆಟ್ ಅನ್ನ ಯಾವುದೇ ನಿಮ್ಮ ಶ್ರೀಯುತ ಮಧು ಬಂಗಾರಪ್ಪನವರಿಗೆ ಕೊಟ್ಟಿಲ್ಲ ಅಂತಕ್ಕಂಥ ದೊಡ್ಡ ಆರೋಪ ನಿಮ್ಗಿದೆ. ಇದಕ್ಕೆ ನಿಮ್ಮ ಉತ್ತರ ಏನು ಸರ್? ಈ ಚುನಾವಣೆ ಅಂತೇಳಿ ಹೇಳಿದ್ರೆ ಗೆಲುವಿನ ಸರ್ ಒಂದು ಕರೆ ಇದೆ, ಕರೆ ತಕೊಂಡು ನಾವು ಇದನ್ನ ಈ ಪ್ರಶ್ನೆನ ಮುಂದುವರ್ಸೋಣ ಸರ್. ಹಲೋ ಹಲೋ ಸರ್, ನಮಸ್ಕಾರ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು ಮತ್ತು ನೀವು ಎಲ್ಲಿಂದ ಕರೆ ಮಾಡೋದಂತ ಹೇಳಿ ಯಾರಿಗೆ ಪ್ರಶ್ನೆ ಅಂತ ನೇರವಾಗಿ ಕೇಳ್ಬೋದು ಸರ್. ನಾನು ವಿಜಯ್ ಶೆಟ್ಟಿ ಅಂತೇಳಿ ವಿಜಯರಿಂದ. ಹಾ ಸರ್. ನಾನು ಸಂದೇಶ್ ಭಟ್ರಿಗೆ ಅಂತ ಪ್ರಶ್ನೆ. ಸಂದೇಶ್ ಭಟ್ ಅವರು ಹೇಳಿ ಸರ್. ಹೇಳಿ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ಈಗ ಮಧು ಬಂಗಾರಪ್ಪನವರು ನಿಮ್ಮ ಕಾಂಗ್ರೆಸ್ ಮತ್ತೆ JDS ಪರವಾಗಿ ಎರಡು ಪಕ್ಷ ಪರವಾಗಿ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಹೌದು ಹೌದು. ಒಂದು ವೇಳೆ ಇವರು ಗೆದ್ದು ಬಂದ್ರೆ ನಿಮ್ಮ ಪಕ್ಷದ ವತಿಯಿಂದ ನೀವು ಸರ್ಕಾರಿ ನೌಕರಿಗೆ ಯಾವ ಒಂದು ಸವಲತ್ತನ್ನು ಕೊಡ್ತೀರಿ ಅಂತ ಆಶ್ವಾಸನೆಯನ್ನು ಕೊಡ್ತೀರಿ? ಸರ್ಕಾರಿ ನೌಕರರಿಗೆ ಸರ್ ಪ್ರಶ್ನೆ ಅರ್ಥ ಆಯ್ತಲ್ಲ? ಧನ್ಯವಾದಗಳು ವಿಜಯ್ ಶೆಟ್ಟಿ ಅವರೇ. ಸರ್, ಅವರ ಪ್ರಶ್ನೆ ತುಂಬಾ ಕ್ಲಿಯರ್ ಆಗಿದೆ. ಒಂದು ವೇಳೆ ಮಧು ಬಂಗಾರಪ್ಪನವರು ಗೆದ್ದಿದ್ದೆ ಹೌದಾದ್ರೆ, ಬಹುಶಃ ಅವರು ಸರ್ಕಾರಿ ನೌಕರರು ಅಂತ ಕಾಣಿಸ್ತದೆ, ಗೆದ್ದಿದ್ದೆ ಹೌದಾದ್ರೆ ಸರ್ಕಾರಿ ನೌಕರರ ನೆಲೆಗಟ್ಟಿನಲ್ಲಿ ಅಥವಾ ಸರ್ಕಾರಿ ನೌಕರರಿಗೆ ಉಪಯೋಗ ಆಗುವಂತ ಯಾವ ಕಾರ್ಯಕ್ರಮವನ್ನ ಮಧು ಬಂಗಾರಪ್ಪನವರು ಕೊಡ್ತಾರೆ ಅಂತಕ್ಕಂಥದ್ದು ಅವ್ರದ್ದು ಒಂದು ಸ್ಪಷ್ಟವಾದ ಪ್ರಶ್ನೆ. ಮಧು ಬಂಗಾರಪ್ಪನವರು ಈ ಚುನಾವಣೆಯಲ್ಲಿ ಗೆದ್ದರೆ ಸರ್ಕಾರಿ ನೌಕರರಿಗೆ ನಾವು ನಮ್ಮದು ಈ ವರ್ಗದಲ್ಲಿ ಇರ್ಬೋದು, ಅವರಿಗೆ ಬಡ್ತಿಯಲ್ಲಿ ಇರ್ಬೋದು, ಅದರಲ್ಲಿರ್ತಕ್ಕಂಥ ಏನು ಲೋಪದೋಷಗಳೇನಿದೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಆಮೇಲೆ JDS ಪಕ್ಷದ ಮೇಲೆ ಒಂದು ಆರೋಪ ಇದೆ, ವರ್ಗಾವಣೆ ದಂಧೆ ಮಾಡ್ತಾರೆ ಅಂತ. ಆ ಥರ ಏನಾದ್ರು ಮಾಡುವಂತ ಸಾಧ್ಯತೆ ಇದೆ? ಇದು ಮಾಡುವುದೇ ಇಲ್ಲ. ಅದಕ್ಕೆ ಅದರದ್ದೇ ಆದ ನಿಯಮಗಳನ್ನು ಈಗ ಮಾಡಬೇಕು ಅಂತ ಹೇಳಿ ಸರ್ಕಾರಿ ಇದರಲ್ಲಿ ಯಾಕಂದ್ರೆ ಈಗಾಗಲೇ ಬಿಜೆಪಿಯಿಂದ ದೊಡ್ಡ ಆರೋಪ ಇದೆ, JDS ಪಕ್ಷದವರು ವರ್ಗಾವಣೆಯನ್ನ ಒಂದು ದಂಧೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು. ಅದಕ್ಕಾಗಿ ನನ್ನ ಈ ಪ್ರಶ್ನೆ ಕೇಳಿದೆ. ನಾವು ಯಾವ ದಂಧೆ ಮಾಡುವ ಪ್ರಶ್ನೆಯೇ ಇಲ್ಲ. ಅಲ್ಲಿ ಎಲ್ಲ ಪಾರದರ್ಶಕವಾಗಿ ಜನತಂತ್ರ ವ್ಯವಸ್ಥೆಯಲ್ಲಿ ನಡೀತಕ್ಕಂಥದ್ದು. ಪ್ರತಿಯೊಂದು ಸರ್ಕಾರವು ಬಂದಾವಾಗಲೂ ಕೂಡ ವರ್ಗಾವಣೆಗಳಾಗಿವೆ. ಯಾವ ಸರ್ಕಾರ ಬಂದಾಗ ವರ್ಗಾವಣೆ ಆಗಲಿಲ್ಲ ಅನ್ನುವಂಥದ್ದು ಅಂಕಿಅಂಶ ತಂದು ಬೇಕಾದ್ರೆ ನಾವು ತೋರಿಸ್ಲಿಕ್ಕೆ ವರ್ಗಾವಣೆ ಆಗುತ್ತೆ. ಕೆಲವೊಮ್ಮೆ ಈಗ ಉದಾಹರಣೆಗೆ HD ರೇವಣ್ಣವರು ಬೇರೆ ಒಂದು ಖಾತೆಯ ಸಚಿವರ ಗಮನಕ್ಕಿಲ್ಲದೆ ವರ್ಗಾವಣೆ ಮಾಡ್ತಾರೆ ಅಂತಕ್ಕಂಥದ್ದೆಲ್ಲ ಆರೋಪಗಳು JDS ಪಕ್ಷದ ಮೇಲೆ ಸರ್ಕಾರ ರಚನೆ ಆದಂತ ಸಂದರ್ಭದಿಂದನೂ ಇದೆ. ಈಗ ಕಾಂಗ್ರೆಸ್ನ ಕೆಲವು ಸಚಿವರು ಆರೋಪ ಮಾಡಿದ್ದು ಕೂಡ ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಇದು ದಿನನಿತ್ಯದ ಒಂದು ಗಲಾಟೆ ಕೂಡ ಆಗ್ತಾ ಇದೆ. ಈಗ ಮೈತ್ರಿ ಸರ್ಕಾರದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಯಾವುದೋ ಒಂದು ಅನಿವಾರ್ಯತೆಯನ್ನು ಮಾಡಿರುವಂತದ್ದು ಆಗಿರ್ತದೆ. ಆಗ್ಲಿಲ್ಲ ಅಂತ ಹೇಳೋದಿಲ್ಲ, ಅದೆಲ್ಲ ಸರಿಪಡಿಸ್ತೇವೆ. ಮೈತ್ರಿ ಧರ್ಮ ಪಾಲನೆ ಆಗ್ತಾ ಇಲ್ಲ. ಮೈತ್ರಿ ಧರ್ಮ ಪಾಲನೆ ಮಾಡ್ತೇವೆ. ಅನಿವಾರ್ಯತೆಯಲ್ಲಿ ಕೆಲವೊಂದು ಹೆಚ್ಚು ಕಡಿಮೆ ಆಗ್ತದೆ. ಯಾವುದೇ ಸರ್ಕಾರ ಇರ್ಬೋದು, ಒಂದು ಏಕಪಕ್ಷ ಸರ್ಕಾರ ಇದ್ದಾಗಲೂ ಕೂಡ ಕೆಲವಷ್ಟು ಹೆಚ್ಚು ಕಡಿಮೆಗಳು ಆಗ್ತವೆ. ಸರಿಪಡಿಸುವಂಥ ಕೆಲಸವನ್ನು ಸಮನ್ವಯ ಸಮಿತಿಯಲ್ಲಿಟ್ಟು ನಾವು ಮಾಡ್ತೇವೆ. ಯಾವುದನ್ನು ಕೂಡ ಸಮನ್ವಯ ಸಮಿತಿಯಲ್ಲಿ ಇಲ್ಲದೆ ನಾವು ಯಾವುದೂ ಕೂಡ ಮಾಡಿಲ್ಲ. ಅಲ್ಲಿ ಬಂದಿರತಕ್ಕಂಥ ಒಮ್ಮತದ ಅಭಿಪ್ರಾಯಕ್ಕೆ ನಾವು ಎರಡು ಪಕ್ಷದವರು ಭದ್ರಾಗಿರ್ತಕ್ಕಂಥ. ಸರ್ಕಾರಿ ನೌಕರರ ಪರವಾಗಿ ನೀವು ಇದ್ದೀರಿ? ಸರ್ಕಾರಿ ನೌಕರರ ಪರವಾಗಿ ಹಿಂದೂ ಇದ್ದೇವೆ, ಮುಂದೂ ಕೂಡ ಇರ್ತೇವೆ. ಅವ್ರಿಗೆ ಕಲ್ಯಾಣಕ್ಕೋಸ್ಕರ ಏನೆಲ್ಲ ಮಾಡಬೇಕು ಆ ಕಾರ್ಯಕ್ರಮಗಳನ್ನು ನಾವು ಕೊಡ್ತೇವೆ.
ಸರ್ ಇನ್ನೊಂದು ಕರೆ ಇದೆ, ಈ ಕರೆಯನ್ನು ತಕೊಂಡು ನಾನು ಮುಂದೆ ಹೊರಡ್ತೇನೆ ಸರ್. ಹಲೋ ನಮಸ್ಕಾರ ಸರ್. ಹಲೋ ನಮಸ್ಕಾರ. ಯಾರು ಮಾತಾಡ್ತಿರೋದು, ಎಲ್ಲಿಂದ ಅಂತ ಹೇಳಿ, ಮತ್ತೆ ಯಾರಿಗೆ ನಿಮ್ಮ ಪ್ರಶ್ನೆ ಅಂತ ಸ್ಪಷ್ಟವಾಗಿ ಕೇಳಿ ಸರ್. ವೀರ್ ಮೊಹಮ್ಮದ್ ಕಾಪು. ಸರ್ ನಮಸ್ಕಾರ ಸರ್. ಇದು ನಾನು ಯಾರಿಗೆ ಅಂತೇಳಿ ಪ್ರಶ್ನೆ ಕೇಳಲಿಕ್ಕೆ ಹೋಗುದಿಲ್ಲ. ಹಾ ಸರ್. ನೋಡಿ, ಈಗಿನ ರಾಜಕಾರಣದಲ್ಲಿ ಸರ್ ಕುಟುಂಬ ರಾಜಕಾರಣ ಎಂಬುದು ಒಂದು ಮಹತ್ತರವಾದ ಇದಾಗಿದೆ. ಹಾ, ಅದಕ್ಕೋಸ್ಕರ ನಾನು ಅಭ್ಯರ್ಥಿಗಳಲ್ಲಿ ಪಕ್ಷದ ಕಾರ್ಯಕರ್ತರಲ್ಲಿ ಕೇಳುವುದು ಒಂದೇ, ನಮಗೆ ಸಮಾಧಾನ ಇಲ್ಲದೆ, ಕಾರ್ಯಕರ್ತರಿಗೆ ಸಮಾಧಾನ ಇಲ್ಲದೆ ಅವರ ಮಗನಿಗೆ ಮೊಮ್ಮಬ್ಬನಿಗೆ ಸೀಟು ಕೊಟ್ರೆ ಬಂಡಾಯವಾಗಿ ನಿಲ್ಲಿ, ಸಾರ್ವತ್ರಿಕವಾಗಿ ನಾವು ನಿಮಗೆ ಬೆಂಬಲ ಕೊಡ್ತೇವೆ. ಇದೆಲ್ಲ ಕಡೆಯಲ್ಲಿ ನಾವು ಪಕ್ಷದ ಕಾರ್ಯಕರ್ತರಲ್ಲಿ ಪ್ರಮಾಣ ಮಾಡಿ ಹೇಳುತ್ತೇವೆ. ಪಕ್ಷದ ಕಾರ್ಯಕರ್ತರಿಗೆ ಬಲ ಬೇಕು, ಎಲ್ಲಿಯೇ ಆಗ್ಲಿ ಬಂಡಾಯವಾಗಿ ನಿಲ್ಲಿ, ಬಿಡಿ, ತಂದೆ ತಾಯಿ ಅವರು ನಿಲ್ಲುವುದನ್ನು ಬಿಡಿ. ಅಥವಾ 2 ಸಲದಿಂದ 3 ಸಲದಿಂದ ನಂತರ ಪುನಃ ಅವರಿಗೆ ಕೊಟ್ರೆ ಬಂಡಾಯವಾಗಿ ಹೊಸ ಅಭ್ಯರ್ಥಿಯನ್ನು ನಿಲ್ಲಿಸುವುದು ಈ ದೇಶದ ರಾಜಕಾರಣಕ್ಕೆ ಒಂದು ಒಳ್ಳೆಯ ಇದಾಗಿದೆ. ಈಗ ಅವರೇ ಬರೋದು. ಅಂದ್ರೆ ನೀವ್ ಹೇಳ್ತೀವಿ ಕುಟುಂಬ ರಾಜಕಾರಣ ಒಳ್ಳೆಯದಲ್ಲ ಅನ್ನುವಂಥದ್ದು ನಿಮ್ಮ ಪ್ರಶ್ನೆ ಸರ್? ಖಂಡಿತವಾಗಿ ಕುಟುಂಬ ರಾಜಕಾರಣ ಒಳ್ಳೇದಲ್ಲ. ಒಬ್ಬ ವ್ಯಕ್ತಿ 3ನೇ ಸಲದಿಂದ ಜಾಸ್ತಿ ಆರಿಸಿ ಬರುವುದು ಒಳ್ಳೇದಲ್ಲ. ನಿಜವಾಗಿ ಅವ ಏನೂ ಮಾಡಲ್ಲ, ಅವನಿಗೆ ರಾಜಕಾರಣವೇ ಆಸ್ತಿ ಆಗ್ತದೆ. ರಾಜಕೀಯ ಪಕ್ಷದ ಕಾರ್ಯಕರ್ತರನ್ನು ತಲೆಯಲ್ಲಿ ತುಳಿತಾನೆ ಅವ. ಅಂದ್ರೆ ನೀವ್ ಹೇಳ್ತಿರೋದು ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಅವಕಾಶ ಸಿಗಬೇಕು, ಯಾವಾಗಲೂ ಗೆದ್ದಂತ ಅಭ್ಯರ್ಥಿಗಳೇ ಪುನಃ ಗೆದ್ದು ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಬಾರದು ಅನ್ನೋದು ನಿಮ್ಮ ಪ್ರಶ್ನೆ. ಸಾರ್ವಜನಿಕ ಪಕ್ಷದ ಕಾರ್ಯಕರ್ತರಲ್ಲಿ ನಿಷ್ಠಾವಂತ ದುಡಿದವನಿಗೆ 10 ವರ್ಷದಲ್ಲಿ ಒಂದಾದ್ರೂ ಅವನಿಗೆ ಏನಾದ್ರೂ ಒಂದು MLA MP ಯಾವ್ದಾದ್ರೂ ಸಿಗ್ಬೇಕು. ಬೇರೆ ಒಂದು ನಾವು ಶಾಲೆಯಲ್ಲಿ ಓದುವಾಗ ಓದಿದ್ದೇವೆ, ನಮ್ಮ ವಿಧಾನಸಭಾ ಕ್ಷೇತ್ರ MLAಗಳು ಎಲ್ಲರೂ ಒಟ್ಟಾಗಿ ಪಕ್ಷದ ನಾಯಕನನ್ನು ಆರಿಸಿ ಮುಖ್ಯಮಂತ್ರಿಯನ್ನು ಮಾಡುತ್ತಾರೆ. ಅದು ಯಾವ ಸಂವಿಧಾನ ಬದಲಾಗಿದೆ ಗೊತ್ತಿಲ್ಲ. ಈಗ ಅದು ಡೆಲ್ಲಿಯಲ್ಲಿ ಮಾಡ್ತಾರೆ. ಮುಖ್ಯಮಂತ್ರಿಗಳು ಮಂತ್ರಿಗಳಿದ್ರೆ ಅದು ಡೆಲ್ಲಿಯಿಂದ ಬರ್ತದೆ. ಇದು ಯಾವ ಸಂವಿಧಾನದಲ್ಲಿ ಎಲ್ಲಿ ಬರ್ತಿದ್ದಾರೆ ಅಂತೇಳಿ ಗೊತ್ತಿಲ್ಲ. ನಮ್ಮ ತಾಲೂಕು ಪಂಚಾಯತ್ ಪ್ರೆಸಿಡೆಂಟ್ ಬೆಂಗಳೂರಿನಲ್ಲಿ ಆಗ್ತಾರೆ. ಅವರ ಒಟ್ಟಿಗೆ ಇದ್ದ ಅಭ್ಯರ್ಥಿಗಳಿಗೆ ಕಿಂಚಿತ್ತೂ ಬೆಲೆ ಕೊಡುದಿಲ್ಲ. ನೀವೇನ್ರಿ, ನಮ್ಗೆ ಅಲ್ಲಿ ಬೆಂಗಳೂರಿನಿಂದ ಬಂದಿದೆ, ನಾನು ಅಧ್ಯಕ್ಷನಾಗಿದ್ದೇನೆ. ಜಿಲ್ಲಾ ಪಂಚಾಯತ್ ನಲ್ಲೂ ಹಾಗೆ. ನೀವು ಹೈಕಮಾಂಡ್ ಸಂಸ್ಕೃತಿಯ ಬಗ್ಗೆ ಪ್ರಶ್ನೆಯನ್ನು ಎತ್ತುತ್ತಿದ್ದೀರಿ ಸರ್. ನೀವು ಹೈಕಮಾಂಡ್ ಸಂಸ್ಕೃತಿಯ ಬಗ್ಗೆ ಪ್ರಶ್ನೆ ಎತ್ತುತ್ತಿದ್ದೀರಿ ಅಂತ ನಾನು ಅನ್ಕೊಂತಿದ್ದೇನೆ. ಹೈಕಮಾಂಡ್ ಯಾಕೆ ಜನರಿಗೆ ಬೇಡವಾದ ಹೈಕಮಾಂಡ್ ಏಕೆ? ಪಕ್ಷ ಇರುವುದು ಆಡಳಿತ ಮಾಡ್ಲಿಕ್ಕೆ, ಪಕ್ಷದ ಕಾರ್ಯಕರ್ತರು ಇರುವುದು ಅದನ್ನು ಸಂಘಟಿಸಲಿಕ್ಕೆ. ನಾವು ಆರಿಸಿ ಕಳಿಸಿದ ಅಧಿಕಾರಿಗೆ ಬೆಲೆ ಇಲ್ಲದಿದ್ದರೆ ಅವರು ಹೋಗಿ ಡೆಲ್ಲಿಯಲ್ಲಿ ಮುಖ ನೋಡುದು, ಆರಿಸಿ ಹೋಗುದು ಮರುದಿವಸ ಡೆಲ್ಲಿಗೆ. ಸರ್, ನಿಮ್ಮ ಪ್ರಶ್ನೆ ತುಂಬಾ ಅದ್ಭುತವಾದಂತ ಒಂದು ಒಳ್ಳೆಯ ಪ್ರಶ್ನೆಯನ್ನು ಎತ್ತಿದ್ದೀರಿ. ಧನ್ಯವಾದಗಳು ಸರ್. ಇದಕ್ಕೆ ನಾನು ನಮ್ಮ ಅತಿಥಿಗಳಿಂದ ಉತ್ತರವನ್ನು ಪಡ್ಕೊಳ್ತೇನೆ ಸರ್. ತುಂಬಾ ಧನ್ಯವಾದಗಳು ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಅವರು ನಮಸ್ತೆ. ಅವ್ರ ಕರೆ ಕಟ್ಟಾಗಿದೆ, ನೀವು ಮಾತಾಡ್ಬೋದು ಸರ್. ಅವರು ಹೇಳಿರುವಂತಹದ್ದು ಸತತವಾಗಿ ಒಬ್ಬ ಅಭ್ಯರ್ಥಿ ನಿಲ್ಬಾರ್ದು, ಹಾಗೆ ಹೈಕಮಾಂಡ್ ಸಂಸ್ಕೃತಿ ಇರಬಾರ್ದಂತ. ಹೈಕಮಾಂಡ್ ಸಂಸ್ಕೃತಿಯನ್ನ ಮತದಾರರಿಗೆ ಅಥವಾ ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ತಡಿಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾವು ಒಪ್ಕೊಂಡಿರ್ತೇವೆ, ಯಾಕಂದ್ರೆ ಒಂದು ಪಕ್ಷದ ವ್ಯವಸ್ಥೆ ಇರುತ್ತೆ. ಅಲ್ಲಿ ನಾವು ಆರಿಸಿದ್ದೇವೆ ಅಂತ ಹೇಳಿದ ಮೇಲೆ ಅದಕ್ಕೊಂದು ಪಕ್ಷದ ರಾಷ್ಟ್ರಾಧ್ಯಕ್ಷ ಇರ್ತಾರೆ, ಹಾಗೆ ರಾಜ್ಯದ ಅಧ್ಯಕ್ಷರಿರ್ತಾರೆ. ಅಲ್ಲಿ ಒಂದು ನಿರ್ದಿಷ್ಟವಾದಂಥ ಅವರೊಂದು ಸಂಸದೀಯ ಮಂಡಳಿ ಇರುತ್ತೆ, ಅಲ್ಲಿ ನಿರ್ಣಯವನ್ನು ಮಾಡ್ತಾರೆ. ಆದರೂ ಕೂಡ ಹೈಕಮಾಂಡ್ ಏಕಾಏಕಿ ಯಾರನ್ನು ಕೂಡ ಆಯ್ಕೆ ಮಾಡಬಾರ್ದು ಅನ್ನೋದು ಸರಿಯಾದ ವಿಷಯ. ಅದರ ಜೊತೆಗೆ ಅವರು ಹೇಳ್ತಾ ಇದ್ದಾರೆ, ಅವ್ರು ಹೇಳ್ತಾ ಇರೋದು ಬಹುಶಃ ನಿಮ್ಮ ಪಕ್ಷ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಾ ಸ್ಪಷ್ಟವಾಗಿ ಅನ್ವಯಿಸುತ್ತೆ ಅಂತ ನಾನು ಭಾವಿಸಿದ್ದೇನೆ. ಯಾಕಂತ ಹೇಳಿದ್ರೆ ಹೈಕಮಾಂಡ್ ದೆಹಲಿಯಲ್ಲಿ ಇರ್ತಾರೆ, ಅವರು ತುಂಬಾ ಸ್ಪಷ್ಟವಾಗಿ ಕೇಳಿದ್ದಾರೆ. ಹೈಕಮಾಂಡ್ ದೆಹಲಿಯಲ್ಲಿ ಅಮಿತ್ ಶಾ ಇರ್ತಾರೆ, ಅವರು ಯಾವುದೋ ಒಬ್ಬ ವ್ಯಕ್ತಿಯನ್ನ ಇವನು MLA ಕ್ಯಾಂಡಿಡೇಟ್ ಅಂತ ಹೇಳ್ಬಿಡ್ತಾರೆ. ಅವನು ಸಾಮಾನ್ಯ ಕಾರ್ಯಕರ್ತರಿಗೆ ಅವನ ಪರಿಚಯವೇ ಇರುವುದಿಲ್ಲ. ಅವನು ಸಾಮಾನ್ಯ ಆ ಒಂದು ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಅವನಿಗೆ ಜ್ಞಾನವೇ ಇರುವುದಿಲ್ಲ. ಅವನು ಏಕ ಹೈಕಮಾಂಡ್ ಜೊತೆ ಏನು ಟೈಅಪ್ ಹಾಕೊಂಡು ಅಥವಾ ಹೈಕಮಾಂಡಿನ ಜೊತೆ ಒಂದು ಒಳ್ಳೆಯ ಸಂಬಂಧವನ್ನ ಇಟ್ಕೊಂಡು ಅಥವಾ ಅವನು ಯಾವುದೋ ಒಂದು ಹಿನ್ನೆಲೆಯನ್ನ ಇಟ್ಕೊಂಡು ಅಥವಾ ಸಂಘ ಪರಿವಾರವೋ ಅಥವಾ RSS ಯಾವುದೋ ಹಿನ್ನೆಲೆಯಿಂದ ಡೈರೆಕ್ಟ್ ಆಗಿ ಬಂದು ಒಬ್ಬ ಅಭ್ಯರ್ಥಿ ಆಗ್ಬಿಡ್ತಾನೆ ಅಂತಕ್ಕಂಥದ್ದು ಅವ್ರು ಅನ್ನುವಂಥದ್ದು ನನ್ನ ಭಾವನೆ. ಬಹುಶಃ ಅದು ಈಗ ಯಾರೇ ಆದ್ರೂ ಕೂಡ ಒಬ್ಬ MLA ನಿಲ್ಬೇಕಿದ್ರೆ ಅವನು ಯಾವುದೋ ಒಂದು ಕಾರ್ಯಕರ್ತನಾಗಿರ್ಬೇಕು, ದುಡ್ದಿರ್ಬೇಕು. ಇದಿಷ್ಟು ಕೆಲಸಗಳಾಗುತ್ತೆ. ನೀವೇ ಹೇಳ್ದ ಹಾಗೆ ಸಂಘ ಪರಿವಾರನು ನಮ್ಮ ಇನ್ನೊಂದು ಕರೆ ಇದೆ.
ಹಲೋ, ಹಲೋ, ಮಾತಾಡಿ ಸರ್. ಎಲ್ಲಿಂದ ಮಾತಾಡ್ತಿರೋದು, ಯಾರು ಅಂತ ಸ್ಪಷ್ಟವಾಗಿ ಹೇಳಿ, ಪ್ರಶ್ನೆ ಯಾರಿಗೆ ಅಂತ ಹೇಳಿ ಸರ್. ಸರ್ ನಾವು ಬಾಲಕೃಷ್ಣ ಶೆಟ್ಟಿ ಅಂತ ಉಪ್ಪುಂದಿಂದ. ಸರ್ ನಮಸ್ಕಾರ ಸರ್. ನಮಸ್ಕಾರ. ಯಾರಿಗೆ ಪ್ರಶ್ನೆ ಕೇಳ್ತಾ ಇದ್ದೀರಿ ಸರ್? ನಿಮ್ಮ ಜೆಡಿಎಸ್ ಪಕ್ಷಕ್ಕೆ ಒಂದು ಪ್ರಶ್ನೆ ಇದೆ. ಕೇಳಿ, ಸಂದೇಶ್ ಭಟ್ ಉತ್ತರ ಕೊಡ್ತಾರೆ ಸರ್ ಅದಕ್ಕೆ. ನಮ್ದು ಈ ರೈತರ ಸಾಲ ಮನ್ನಾ ಅಂತ ಮಾಡಿದ್ದಾರೆ, ಅದು ಒಂದು ಕರೆಕ್ಟ್ ಆಗಿ ಯಾರು ಇಲ್ಲ, ರೈತರು ಕರೆಕ್ಟ್ ಕಟ್ಲಿಕ್ಕೆ ಆಗುದಿಲ್ಲ. ಒಂದ್ಸರಿ ಎಲ್ಲ ಡಾಕ್ಯುಮೆಂಟ್ಸ್ ಬೇಕಂತಾರೆ, ಒಂದ್ಸರಿ ಬೇಡ ಅಂತಾರೆ, ಒಂದ್ಸರಿ ಇದು ಮಾಡ್ತಾರೆ. ಅಂದ್ರೆ ರೈತರ ಸಾಲ ಮನ್ನಾ ಸಮರ್ಪಕವಾಗಿ ಆಗ್ತಾ ಇಲ್ಲ, ಖಾಲಿ ಅದು ಹೇಳಿಕೆಗೆ ಮಾತ್ರ ಸೀಮಿತವಾಗಿದೆ ಅನ್ನೋದು ನಿಮ್ಮ ಪ್ರಶ್ನೆ ಸರ್. ಬಿಡ್ತಾ ಇಲ್ಲ ಗೌರ್ಮೆಂಟ್. ಇಲ್ಲ, ಹೇಳಿಕೆ ಕೊಟ್ಟ ಜನರನ್ನ ರೈತರನ್ನೆಲ್ಲ ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಅಭಿಪ್ರಾಯ. ಅದಕ್ಕೆ ಏನ್ ಹೇಳ್ತಾರೆ ಕೇಳಿ. ಧನ್ಯವಾದಗಳು ಸರ್. ನಿಮ್ಮ ನಾನು ಪ್ರಶ್ನೆ ಅವರಿಂದ ಉತ್ತರವನ್ನ ಪಡ್ಕೊಳ್ತೇನೆ ಸರ್. ಧನ್ಯವಾದಗಳು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಅವರ ಪ್ರಶ್ನೆ ತುಂಬಾ ಸ್ಪಷ್ಟವಾಗಿದೆ. ಅವ್ರು ಏನ್ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕುಮಾರಸ್ವಾಮಿ ಅವರು ದಿನಕ್ಕೆ ಒಂದು ಹೇಳಿಕೆ, ಬಹುಶಃ ಯಡಿಯೂರಪ್ಪನವರು ಇದನ್ನು ಸದನದಲ್ಲಿ ಕೂಡ ಎತ್ತಿದ್ದಾರೆ ಅಂತ ಕಾಣಿಸ್ತದೆ, ದಿನಕ್ಕೆ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇನ್ನೂ ಕೂಡ ರೈತ ಸಾಲ ಮನ್ನಾದ ಬಗ್ಗೆ ಸ್ಪಷ್ಟವಾದ ಚಿತ್ರಣ ಜನರಿಗೆ ಸಿಗ್ತಾ ಇಲ್ಲ. ಕೆಲವು ಕಡೆ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಕೆಲವೊಂದು ಕೆಲವೊಂದು ಈಗ ಉದಾಹರಣೆ ಠೇವಣಿ ಇಟ್ಟವರಿಗೆ ಸಾಲ ಮನ್ನಾ ಇಲ್ಲ ಅಂತ ಒಂದ್ಸತಿ ಹೇಳ್ತಾರೆ, ಇನ್ನೊಂದು ಸತಿ ಹೇಳ್ತಾರೆ ಇದು ಸಹಕಾರಿ ಸಂಘದ ನಿರ್ದೇಶಕರಿಗೆ ಸಾಲ ಮನ್ನಾ ಇಲ್ಲ ಅಂತ ಹೇಳ್ತಾರೆ. ಕೆಲವೊಮ್ಮೆ ಸಾಲ ಮನ್ನಾ ಆಗಿದೆ ಅಂತೇಳಿ ಘೋಷಣೆಯನ್ನ ಮಾಡಿದ್ದಾರೆ, ಆದ್ರೆ ಇನ್ನು ಬ್ಯಾಂಕಿಗೆ ಹೋಗಿ ಒಬ್ಬ ಸಾಮಾನ್ಯ ರೈತ ವಿಚಾರಿಸಿದಂತ ಸಂದರ್ಭದಲ್ಲಿ ಬ್ಯಾಂಕಿನವರು ಅವರಿಗೆ ಸಮರ್ಪಕವಾದ ಉತ್ತರ ಕೊಡ್ತಾ ಇಲ್ಲ, ಇನ್ನೂ ಕೂಡ ನೋಟಿಸ್ ಅನ್ನ ಕಳಿಸ್ತಾ ಇದ್ದಾರೆ. ಹೀಗಾಗಿ ಸಾಲ ಮನ್ನಾ ವಿಷಯದಲ್ಲಿ ಇನ್ನೂ ಕೂಡ ಸ್ಪಷ್ಟವಾದ ಚಿತ್ರಣ ರೈತರಿಗೆ ಸಿಗ್ತಾ ಇಲ್ಲ. ರೈತರಿಗೆ ನಿಜವಾಗ್ಲೂ ತಲುಪಬೇಕಾದಂತ ಒಂದು ಏನು ಫಲಾನುಭವಿ ಇದೆ, ಅದು ತಲುಪ್ತಾ ಇಲ್ಲ ಅನ್ನುವುದು ಬಾಲಕೃಷ್ಣ ಶೆಟ್ಟಿ ಅವರ ಒಂದು ಸ್ಪಷ್ಟವಾದ ಪ್ರಶ್ನೆ. ಅವರು ಪ್ರಶ್ನೆ ಉತ್ತಮವಾದ ಪ್ರಶ್ನೆ ಅದು. ಆದರೆ ರಾಜ್ಯ ಸರ್ಕಾರ ಈ ಸಹಕಾರಿ ಬ್ಯಾಂಕ್ನಲ್ಲಿ 1 ಲಕ್ಷದವರೆಗಿನ ಚಾಲ್ತಿ ಸಾಲಕ್ಕೆ ಮನ್ನಕ್ಕೆ ಈಗಾಗಲೇ ಆದೇಶ ಕೊಟ್ಟಿದೆ. ಅಕ್ಟೋಬರ್ 31ರವರೆಗೆ ಒಂದು ಸ್ವಘೋಷಣೆ ಮಾಡಿರ್ತಕ್ಕಂಥ ಒಂದು ಪತ್ರವನ್ನು ಹಾಗೂ ಅವರು ವೋಟರ್ ಐ ಡಿ ಹಾಗೂ ರೇಷನ್ ಕಾರ್ಡ್ ಜೆರಾಕ್ಸ್ಗಳನ್ನು ಎಲ್ಲಿ ಸಹಕಾರಿ ಬ್ಯಾಂಕಲ್ಲಿ ಎಲ್ಲಿ ಸಂಘದಲ್ಲಿ ತಗೊಂಡಿದ್ದಾರೋ ಅಲ್ಲಿಗೆ ತಲುಪಿಸಿ ಬೇರೆ ಯಾವುದೇ ಋಣಮುಕ್ತ ಪತ್ರವನ್ನು ನವೆಂಬರ್ 1ರಿಂದ ಋಣಮುಕ್ತ ಪತ್ರವನ್ನು ತಲುಪಿಸ್ತಕ್ಕಂಥ ಕೆಲಸ ಆಗ್ತದೆ. ಅಕ್ಟೋಬರ್ 31ರವರೆಗೂ ಕೂಡ ಅವರು ಈ ಸ್ವಘೋಷಣೆ ಪತ್ರವನ್ನು ಸಹಕಾರಿ ಸಂಘಗಳ ಮುಖಾಂತರ ಕೊಟ್ಟರೆ ಯಾವುದೇ ಥರದ ಗೊಂದಲಗಳು ಇಲ್ಲ. ಸಹಕಾರಿ ಸಚಿವರು ಹೇಳಿದ್ದಾರೆ, ಕೃಷಿ ಸಚಿವರು ಹೇಳಿದ್ದಾರೆ, ನಮ್ಮ ಮುಖ್ಯಮಂತ್ರಿಗಳು ಪದೇ ಪದೇ ಹೇಳಿದ್ದಾರೆ. ಅವರು ಹೇಳ್ತಿರೋದು ಹೇಳಿಕೆಯಲ್ಲಿ ಇದೆ, ಅದು ಕಾರ್ಯರೂಪಕ್ಕೆ ಬಂದಿಲ್ಲ ಅಂತ. ಈ ನವೆಂಬರ್ 1ರಿಂದ ಬರ್ತದೆ, ಯಾರು ಆತಂಕಗೊಳ್ಳಬೇಕಾದಿಲ್ಲ. ರೈತರ 1 ಲಕ್ಷ ಸಾಲ ಸಹಕಾರಿ ಸಂಘದ್ದು ಯಾವುದೇ ತರದ ಗೊಂದಲಗಳು ಇಲ್ಲ. ಸ್ವಯಂ ಘೋಷಣಾ ಪತ್ರ ಕೊಡ್ಬೇಕಂತ ಹೇಳಿ ಇವತ್ತು ರಾಜ್ಯ ಸರ್ಕಾರ ಸಹಕಾರಿ ಸಂಘಗಳ ಮುಖೇನ ಹೇಳ್ತಾ ಇದೆ. ಸಾರಿ, ಹಲೋ, ನಮಸ್ಕಾರ. ನಮಸ್ತೆ ಸರ್. ಯಾರು ಮಾತಾಡ್ತಿರೋದು, ಎಲ್ಲಿಂದ ಅಂತ ಹೇಳಿ, ಯಾರಿಗೆ ಪ್ರಶ್ನೆ ಅಂತ ನೇರವಾಗಿ ಕೇಳ್ಬೋದು ಸರ್ ನೀವು. ನಮ್ಮ ಹೆಸರು ಗಿರೀಶ್ ಅಂತ ಹೇಳಿ, ನಾವು ಶಿವಮೊಗ್ಗದಿಂದ ಕಾಲ್ ಮಾಡ್ತಿರೋದು. ಸರ್ ನಮಸ್ಕಾರ ಸರ್. ಗಿರೀಶ್ ಅವರೇ ಹೇಳಿ ಸರ್. ಸರ್ ನೀವು ಹೇಳಿದ್ರೆ ಯಡಿಯೂರಪ್ಪನವರು ಕುಟುಂಬ ರಾಜಕಾರಣ ಮಾಡ್ತಿದಾರ ಅಂತ. ಖಂಡಿತ ಸರ್. ಅದೇ ಸರ್, ಹೇಗೆ ಹೇಳ್ತೀರಾ ಕುಟುಂಬ ರಾಜಕಾರಣ ಮಾಡ್ತಿದಾರ ಅಂತ? ಈಗ ರಾಘವೇಂದ್ರ ಅವರು, ನಾವು ಯಾವ ಆಧಾರದ ಮೇಲೆ ಹೇಳಿದ್ದು ಅಂತ ಹೇಳಿದ್ರೆ, ರಾಘವೇಂದ್ರ ಅವರು ಅವರ ಮಗ, ಅವರು ಶಿಕಾರಿಪುರದಲ್ಲಿ MLA ಆಗಿದ್ರು. ಈ ಬಿಜೆಪಿ ಪಕ್ಷದಲ್ಲಿ ಇನ್ನೂ ಕೂಡ ಅನೇಕ ಕ್ರಿಯಾಶೀಲ ನಾಯಕರಿದ್ರು, ಅವರಿಗೆ ಅವಕಾಶ ಕೊಡಬಹುದಿತ್ತು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಅಲ್ಲ ಸರ್, ಕ್ರಿಯಾಶೀಲ ರಾಜಕೀಯ ಅಂದ್ರೆ ಇವಾಗ ರಾಘವೇಂದ್ರ ಕೂಡ ಗೆದ್ರು ಕೂಡ ಅವರು ವರ್ಕ್ ಮಾಡ್ತಿದಾರಲ್ಲ ಸರ್, ಕೆಲಸ ಮಾಡ್ತಿದ್ದಾರೆ. ಅಲ್ಲ, ವರ್ಕ್ ಮಾಡ್ತಾ MP ಆಗಿದ್ದು ಕೆಲಸ ಮಾಡಿದ್ದಾರೆ. ಈ ಟೈಮ್ ಯಡಿಯೂರಪ್ಪನ ಆದ್ರೂ ಕೂಡ ವರ್ಕ್ ಮಾಡಿದ್ದಾರೆ. ಗಿರೀಶ್ ಅವರೇ, ಅದು ಪ್ರಶ್ನೆ ಏನು ಸ್ಪಷ್ಟವಾಗಿದೆ ನೋಡಿ. ಕುಟುಂಬ ರಾಜಕಾರಣದ ವಿರುದ್ಧ ಪ್ರಶ್ನೆಯನ್ನ ಎತ್ತಿರತಕ್ಕ ನಿಮ್ಮ BS ಯಡಿಯೂರಪ್ಪನವರು, ನಮ್ಮ ರಾಜ್ಯಾಧ್ಯಕ್ಷರ, ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದ BS ಯಡಿಯೂರಪ್ಪನವರು ಒಂದು ಪ್ರಶ್ನೆಯನ್ನ ಎತ್ತಿದ್ದಾರೆ. JDS ಕುಟುಂಬ ರಾಜಕಾರಣ ಮಾಡ್ತಾ ಇದೆ, ಅವರು ಮಕ್ಕಳನ್ನೇ ಮಂತ್ರಿ ಮಾಡ್ತಾರೆ, ಮಕ್ಕಳನ್ನೇ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಪ್ರಶ್ನೆಯನ್ನ ಎತ್ತಿದ್ದಾರೆ ಅನ್ನುವಂತ ಒಂದು ಪ್ರಶ್ನೆಯನ್ನು ಅವರು ಎತ್ತಿದ್ದಾರೆ, ಸದನದಲ್ಲಿ ಎತ್ತಿದ್ದಾರೆ. ಹಾಗಾದ್ರೆ ಯಡಿಯೂರಪ್ಪನವರು ಕೂಡ ಸಂಸದರನ್ನಾಗಿ ಅವರ ಮಗನನ್ನೇ ಯಾಕೆ ಆರಿಸಬೇಕು? ಭಾರತೀಯ ಜನತಾ ಪಕ್ಷದಲ್ಲಿ ಅನೇಕ ನಾಯಕರಿದ್ದಾರೆ, ಅವರಿಗೆ ಅವಕಾಶ ಕೊಡಬಹುದಲ್ಲ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಇವಾಗ ಹೆಂಗಿದ್ದಾರೆ, ಅವರು ವರ್ಕ್ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಹಾಗೆ ಇವ್ರು ಹೇಳ್ತಾರೆ, ದೇವೇಗೌಡರು ಹೇಳ್ತಾರೆ, ಕುಮಾರಸ್ವಾಮಿ ಅವರು ಏಬಲ್ ಇದ್ದಾರೆ, ಅವರಿಗೆ ಶಕ್ತಿ ಇದೆ, ಅವ್ರನ್ನ ಅವರೇನು ಹಿಂಬಾಗಿಲಿನಿಂದ ರಾಜಕೀಯ ಮಾಡಿದವರಲ್ಲ, ಅವರು ಕೂಡ ಜನರಿಂದ ಓಟ್ ತಕೊಂಡು ಗೆದ್ದು ಬಂದ
ನೋಡಿದಂತವರು, ಹಾಗಾಗಿ ಅವರು ಕೂಡ ಏಬಲ್ ಇದ್ದಾರೆ ಅಂತ ಅವರು ಕೂಡ ಹೇಳ್ತಾರೆ. ಈಗ ಕುಟುಂಬ ರಾಜಕಾರಣ ಪ್ರಶ್ನೆ ಬಂದಾಗ ಜೆಡಿಎಸ್ ಅನ್ನ ಪ್ರಶ್ನೆ ಅನಿತಾ ಕುಮಾರಸ್ವಾಮಿ ಟಿಕೆಟ್ ಕೊಡೋದ್ರೆ ಬೇರೆ ಕೊಡಬಹುದಿತ್ತಲ್ಲ. ಅಲ್ಲ, ನಾನು ಅದನ್ನೇ ಹೇಳುದು, ಅನಿತಾ ಕುಮಾರಸ್ವಾಮಿ ಟಿಕೆಟ್ ಕೊಟ್ಟಿದ್ದು ಕೂಡ ಜೆಡಿಎಸ್ ಪಕ್ಷವನ್ನು ನಾವು ಪ್ರಶ್ನಿಸ್ತೇವೆ. ಹಾಗೆಯೇ ಕುಟುಂಬ ರಾಜಕಾರಣವನ್ನ ಪ್ರಶ್ನಿಸುವಂತ ಯಡಿಯೂರಪ್ಪನವರು ರಾಘವೇಂದ್ರನವರಿಗೆ ಕೊಟ್ಟಂತದನ್ನು ಕೂಡ ಪ್ರಶ್ನಿಸಬೇಕಾಗ್ತದೆ ಸರ್. ಬಿಜೆಪಿಯಲ್ಲಿ ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ರಾಘವೇಂದ್ರ ವರ್ಕ್ ಮಾಡ್ತಿದ್ದಾರೆ ಸರ್, ಅದಕ್ಕೋಸ್ಕರ ಹೇಳಿ ಜನನ ಮೇರೆಗೆ ಕೊಟ್ಟಿದಾರಲ್ವಾ ಟಿಕೆಟ್ ಅವರು. ಸರ್, ಈಗ ಗಿರೀಶ್ ಅವರು ಇನ್ನೊಂದು ಪ್ರಶ್ನೆ ಕೇಳ್ತಾನೆ. ಈಗ ರಾಮನಗರದಲ್ಲಿ ಕುಮಾರಸ್ವಾಮಿ ಅವರು ಸತತ ಕೆಲಸ ಮಾಡಿರೋದ್ರಿಂದಲೇ ಅವ್ರಿಗೆ ಜನ ಆರಿಸಿರೋದು ಅಂತ ಜೆಡಿಎಸ್ ಅವರು ಹೇಳ್ತಾರೆ. ಹೌದು ಸರ್, ನಾವ್ ಹೇಳ್ತಿದೀವಲ್ಲ, ನೀವು ಅದು ಹೇಳ್ಬಾರದಲ್ವಾ ರಾಜಕೀಯ ಮಾಡ್ತಾರಂತ ಹೇಳಿ. ಯಾವುದು ಅಂತ ಹೇಳಿ ಈಗ ಸರ್, ಇಲ್ಲಿ ಪ್ರಶ್ನೆ ನವೀನ್ ಚಂದ್ರ ಉಪ್ಪಂದವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದಕ್ಕೆ ಪ್ರಶ್ನೆ ಇರೋದು ಇಷ್ಟೇ, ಕುಟುಂಬ ರಾಜಕಾರಣವನ್ನ ಪ್ರಶ್ನಿಸುವಂತ ಬಿಜೆಪಿಯವರು ಯಾಕೆ ಅವರ ಮಕ್ಕಳಿಗೆ ಟಿಕೆಟ್ ಕೊಟ್ರು? ಒಂದು ಈಗ ಜೆಡಿಎಸ್ ಕುಟುಂಬ ರಾಜಕಾರಣ ಮಾಡುದು ಸರಿ. ನೇರವಾಗಿ ನೀವು ಪಕ್ಷ ಬಿಜೆಪಿ ಪಕ್ಷಕ್ಕೆ ನೀವು ದೂರ್ತಾ ಇದ್ದೀರಾ ಅನ್ಸ್ತಿದೆ ಸರ್. ಯಾರು ನಾವು ಇಲ್ಲಿ ನೀವು ಲೈವ್ ಅಲ್ಲಿ ಡೈರೆಕ್ಟ್ ಆಗಿ ಪಕ್ಷದಲ್ಲಿ ತುಂಬಾ ದೂರ್ತಾ ಇದ್ದೀರಾ. ನಾವು ಫಸ್ಟ್ ನೋಡ್ತಿದ್ದೇನೆ ಲೈವ್ ಇಲ್ಲಿ ನೋಡಿ ಸರ್, ಇಲ್ಲಿ ಬಿಜೆಪಿ ಮತ್ತು ಅಲ್ಲ, ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಅನ್ನೋ ಪ್ರಶ್ನೆ ಬರೋದಿಲ್ಲ. ನಮಗೆ ಎಲ್ಲಾ ಪಕ್ಷ ಸಮಾನರು. ನಾನು ಹೇಳ್ತಾ ಇರೋದು ಇಷ್ಟೇ, ಕುಟುಂಬ ರಾಜಕಾರಣ ಅನ್ನುವಂಥದ್ದನ್ನ ಹೇಳಿದ್ರಿ ಗೊತ್ತಾ ನೀವು. ಅವಾಗಲೇ ಬಿಜೆಪಿ ಮಾತ್ರ ಹೇಳ್ತಿದ್ರೆ, ನಾವು ಕುಮಾರಸ್ವಾಮಿ ಅವರು ಹೇಳ್ತಿಲ್ಲ ರಾಜಕೀಯ ಬಗ್ಗೆ. ನೀವು ನಾನು ಕೇಳಿದ್ದೇನೆ ಆ ಪ್ರಶ್ನೆಯನ್ನ ಒಂದ್ ನಿಮಿಷ. ಈಗಾಗಲೇ ನಾವು ಅದಕ್ಕೆ ಸಮರ್ಪಕ ಉತ್ತರ ಕೊಟ್ಟಿದ್ದೇವೆ ಸರ್. ಅವರು ಹೇಳಿರುವಂಥದ್ದು ಇವತ್ತು ಕುಟುಂಬ ರಾಜಕಾರಣ ಅನ್ನುವಂಥದ್ದು ಅಪ್ರಸ್ತುತ ಆಗ್ಬಿಟ್ಟಿದೆ ಸರ್. ಈಗ ಯಾವ ಪಕ್ಷಕ್ಕೂ ಕೂಡ ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡ್ತಾರೆ, ಜೆಡಿಎಸ್ಗೆ ಇರ್ಬೋದು, ಬಿಜೆಪಿಗೆ ಇರ್ಬೋದು, ಈಗ ಬಂಡವಾಳಶಾಹಿಗಳ ವಿರುದ್ಧ ಇರ್ಬೋದು, ಇದೆಲ್ಲ ಅಪ್ರಸ್ತುತ ಆಗ್ಬಿಟ್ಟಿದೆ ಸರ್. ಈಗ ಬಂಡವಾಳಶಾಹಿ, ಕುಟುಂಬ ರಾಜಕಾರಣ ಈಗೆಲ್ಲ ಸರ್ವೇ ಸಾಮಾನ್ಯ ಎಲ್ಲರೂ ಒಪ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅದ್ರ ವಿರುದ್ಧ ಯಾರು ಮಾತಾಡ್ತಕ್ಕಂಥ ಸ್ಥಿತಿಯಲ್ಲಿ ಇಲ್ಲ. ನಮ್ಮ ದೇಶದಲ್ಲಿ ಸಂವಿಧಾನಬದ್ಧವಾಗಿ 21 ವರ್ಷ ಆದವನಿಗೆ 25 ವರ್ಷ. ಒಂದು ಬ್ರೇಕ್ ತಗೊಳ್ಳೋಣ ವೀಕ್ಷಕರೇ. ಈಗ ಒಂದು ಸಣ್ಣ ಬ್ರೇಕ್ ನ ನಂತರ ನಮ್ಮ ಕಾರ್ಯಕ್ರಮ ಜಂಗಿ ಕುಸ್ತಿಯನ್ನ ಮುಂದುವರಿಸೋಣ. ಜಂಗಿ ಕುಸ್ತಿ ಕಾರ್ಯಕ್ರಮಕ್ಕೆ ವೀಕ್ಷಕರೇ ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನು ಬಯಸ್ಕೊಳ್ತಾ ಇದ್ದೇನೆ. ಕೊನೆಯದಾಗಿ ಈ ಉಪಚುನಾವಣೆಯ ಬಗ್ಗೆ ಮತ್ತು ಈ ಉಪಚುನಾವಣೆ ಅನ್ನುವುದು ಮುಂದಿನ ರಾಜಕೀಯದ ಯಾವ ರೀತಿ ದಿಕ್ಸೂಚಿ ಆಗತ್ತೆ ಅನ್ನೋದ್ರ ಬಗ್ಗೆ, ಮತ್ತು ಈ ಉಪಚುನಾವಣೆಯ ಅಗತ್ಯತೆ ಮತ್ತು ಅನಗತ್ಯತೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು, ಕೊನೆಯ ಅಭಿಪ್ರಾಯಗಳನ್ನು ನಿಮ್ಮಿಬ್ಬರ ಹತ್ರ ಕೇಳ್ತೇನೆ. ಮೊದಲೇದಾಗಿ ಸಂದೇಶ್ ಭಟ್ ಅವರೇ, ಈ ಉಪಚುನಾವಣೆ ನೀವು ಆವಾಗ ಹೇಳಿದ್ರಿ ಮಧು ಬಂಗಾರಪ್ಪನವರು ಯಾವ ರೀತಿಯಲ್ಲಿ ನೀವು ಮಾಡಿದ್ರಿ ಅಂತ. ಇಡೀ ರಾಜ್ಯದಲ್ಲಿ ಬಂಗಾರಪ್ಪನವರು ಶಿವಮೊಗ್ಗ ಜಿಲ್ಲೆಗೆ, ಈ ಕರ್ನಾಟಕಕ್ಕೆ ಭಾಳಷ್ಟು ಕಾರ್ಯಕ್ರಮ ಕೊಟ್ಟವರು. ಈ ಶಿವಮೊಗ್ಗ ಜಿಲ್ಲೆಯ ಮಣ್ಣಿನ ಮಗನಾಗಿರ್ತಕ್ಕಂಥವ್ರು. ಭಾಳ ಹಲವು ಜನಪರ ಕಾರ್ಯಕ್ರಮ ಕೊಟ್ಟ ಹಿನ್ನೆಲೆ ಇರ್ತಕ್ಕಂಥವ್ರು. ಸಮಾಜವಾದ ತತ್ವದಡಿ ಬಂದವರು. ಅವರ ಆ ಕಾರ್ಯಕ್ರಮಗಳು, ಆ ಯೋಜನೆಗಳು ಮತ್ತಷ್ಟು ಗಟ್ಟಿಗೊಳ್ಳಬೇಕು. ದೇವೇಗೌಡರು, ಕುಮಾರಸ್ವಾಮಿ ಅವರು ಸಹ ಈ ರಾಜ್ಯಕ್ಕೆ ಭಾಳಷ್ಟು ಕೊಡುಗೆ ಕೊಟ್ಟಿದ್ದಾರೆ. ಆ ನೆಲೆಗಟ್ಟಲ್ಲಿ ಈ ಚುನಾವಣೆಯನ್ನು ಬೈಂದೂರು ಹಾಗೂ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಎದುರಿಸಬೇಕು ಅನ್ನುವಂಥದ್ದು ಒಂದು. ಸರ್, ಕೊನೆಯದಾಗಿ ನಿಮ್ಗೊಂದು ಪ್ರಶ್ನೆ. ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ JDS ಪಕ್ಷ ಅನ್ನುವಂಥದ್ದು ಅಷ್ಟೊಂದು ಅಸ್ತಿತ್ವವನ್ನು ಉಳಿಸ್ಕೊಂಡಿಲ್ಲ, ಅಷ್ಟೊಂದೇನು ಅಸ್ತಿತ್ವವನ್ನೇ ಉಳಿಸ್ಕೊಂಡಿಲ್ಲ ಅನ್ನೋದು ಗೊತ್ತಿರತಕ್ಕಂಥ ಒಂದು ಸತ್ಯ. ಈ ಬಾರಿ ಚುನಾವಣೆಯಲ್ಲಿ ನೀವು ಏನಾದರೂ ಪ್ರಾಬಲ್ಯವನ್ನು ತೋರುವ ಸಾಧ್ಯತೆಗಳಿದೆಯಾ? ಯಾಕಂತಂದರೆ ಕಾಂಗ್ರೆಸ್ ಪಕ್ಷ ಏನಿದೆ ಅವರಿಗೆ ಅಭ್ಯರ್ಥಿಯೇ ಬಹುಶಃ ದೇವಿಪ್ರಸಾದ್ ಶೆಟ್ಟರ್ ಅವರು ಇಲ್ಲದೆ ಇರೋದ್ರಿಂದ, ಅಂದರೆ ಕಾಂಗ್ರೆಸ್ನ ಪರವಾಗಿ ಮಾತಾಡುವ ನಾಯಕರು ಇಲ್ಲದೆ ಇರೋದ್ರಿಂದ ನಾನು ನಿಮಗೆ ಕೇಳ್ತಿದ್ದೆ, ಯಾಕಂದ್ರೆ ನೀವು ದೋಸ್ತಿ ಮೈತ್ರಿ ಸರ್ಕಾರದ ಭಾಗ ಆದ್ರಿಂದ ಕೇಳ್ತಾ ಇದ್ದೇನೆ. ಅವರಿಗೆ ಅಭ್ಯರ್ಥಿಯೇ ಬಹುಶಃ ಸಿಕ್ಕಿಲ್ಲ ಅಂತ ಕಾಣ್ತದೆ. ಯಾಕಂದ್ರೆ 17 ಚುನಾವಣೆಗಳು ಲೋಕಸಭೆ, ಶಿವಮೊಗ್ಗ ಲೋಕಸಭೆಯಲ್ಲಿ 17 ಉಪಚುನಾವಣೆಯನ್ನು ಸೇರಿಸಿ 17 ಚುನಾವಣೆಗಳಾಗಿದೆ. ಈ ಚುನಾವಣೆಯಲ್ಲಿ JDS ಪಕ್ಷ ಗೆಲುವಿನ ಹತ್ರಕ್ಕೂ ಕೂಡ ಬಂದಿಲ್ಲ. ಅನೇಕ ಚುನಾವಣೆ, ಇದು ನಮ್ಮ ಎಲ್ಲರಿಗೂ ಗೊತ್ತಿರುವಂತ ಒಂದು ಸತ್ಯ ಆಗಿದ್ದು, ಅದರಲ್ಲೂ ವಿಶೇಷವಾಗಿ ಬೈಂದೂರು ಕ್ಷೇತ್ರದಲ್ಲಿ ಅದು ನಿರ್ಣಾಯಕ ಪಾತ್ರವನ್ನು ವಹಿಸ್ತಕ್ಕಂಥ ವಿಧಾನಸಭಾ ಕ್ಷೇತ್ರ. ಅಲ್ಲಿ ನೀವು ಈ ಬಾರಿ ಏನಾದ್ರು ಪ್ರಭಾವ ಬೀರುವಂತ ಸಾಧ್ಯತೆ ಇದೆಯಾ ಅನ್ನೋದು ನನ್ನ ಪ್ರಶ್ನೆ.
ಕೊನೆಯದಾಗಿ ಯಡಿಯೂರಪ್ಪನವರು ಸಂಸದರಾಗಿ 4.5 ವರ್ಷದಲ್ಲಿ ಬೈಂದೂರು ಕ್ಷೇತ್ರಕ್ಕೆ ಒಂದು 5 ಬಾರಿ ಬಂದಿರಬಹುದು. ಯಾವ ಒಂದು ಯೋಜನೆ ಕೂಡ ಅವರು ಬೈಂದೂರು ಕ್ಷೇತ್ರದ ಮಟ್ಟಿಗೆ ತಂದಿಲ್ಲ. ಬಿಜೆಪಿ ರಾಘವೇಂದ್ರ ಅವರು ತುಂಬಾ ಅಭಿವೃದ್ಧಿ ಕೆಲಸವನ್ನ ರಾಜ್ಯ ಸರ್ಕಾರ ಇದ್ದಾಗ 700 ಕೋಟಿ ರೂಪಾಯಿ ಅನುದಾನ ತಂದು ಅಭಿವೃದ್ಧಿಯಾಗಿದೆ. ಮಾನ್ಯ ಲಕ್ಷ್ಮೀನಾರಾಯಣರವರು MLA ಇದ್ದಾಗ, ಲೋಕಸಭಾ ಸದಸ್ಯರಾಗಿ BY ರಾಘವೇಂದ್ರ ಇದ್ದಾಗ, ರಾಜ್ಯದ ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪನವರಿದ್ದಾಗ 700 ಕೋಟಿ ರೂಪಾಯಿಗಳ ಕೆಲಸ ಆಗಿದೆ. ಕೊಡೇರಿ ಬಂದರು ಇರಬಹುದು, ಮರವಂತೆ ಬಂದರು ಇರಬಹುದು, ಅಳವೆಗದ್ದೆ ಬಂದರು ಇರಬಹುದು, ಗೊಂಗೊಳ್ಳಿ ಬಂದರಿನ ಅಭಿವೃದ್ಧಿ ಇರಬಹುದು, ಬೈಂದೂರಿನಲ್ಲಿ ಗೋಪಾಲ್ ಪೂಜಾರಿ ಅವರು 1,000 ಅಭಿವೃದ್ಧಿಯನ್ನು ಮಾಡಿದರೆ ಅದನ್ನ ಇಟ್ಕೊಂಡು ಕಾಣಿಸ್ತದೆ. ಈಗಾಗಲೇ ಗೋಪಾಲ್ ಪೂಜಾರಿ ಅವರು ಅವರೇ ಸ್ವತಃ ಅದೇ 1,000 ಕೋಟಿ ಅನುದಾನದ ಕಾಮಗಾರಿ ವಿಷಯ ಇಟ್ಕೊಂಡು ಚುನಾವಣೆಗೆ ಹೋದಾಗ ಸ್ವತಃ ಗೋಪಾಲ್ ಪೂಜಾರಿ ಅವರೇ ಸೋತಿದ್ದಾರೆ. ಇವತ್ತು ಮಧು ಬಂಗಾರಪ್ಪನವರು ನಿಂತಿದ್ರು ಕೂಡ ಅವರ ಸೋದರಿ ಕಳೆದ ಬಾರಿ ಲೋಕಸಭಾ ಚುನಾವಣೆಗೆ ನಿಂತಿದ್ರು. ಇವರು ಆವಾಗ ಮೋದಿ ಅಲೆ ಇತ್ತು, ಇವಾಗಲೂ ಮೋದಿ ಅಲೆ ಇದೆ ಅಂತ ನಿಮ್ಮ ಭಾವನೆ ಇದೆಯಾ? ಆಗ ಮೋದಿ ಅಲೆ ಇರಲಿಲ್ಲ. 2014ರಲ್ಲಿ ಚುನಾವಣೆಗೆ ಬರುವಾಗ ಗುಜರಾತ್ ಮುಖ್ಯಮಂತ್ರಿಯಾಗಿ ಬಂದಿದ್ರು. ಇವತ್ತು ಪ್ರಧಾನಿಯಾಗಿದ್ದಾರೆ. ಇವತ್ತು ಮೋದಿಯ ಅಲೆ ಇದೆ, ಮೋದಿ ಅವರು ಮಾಡಿದಂಥ ಯೋಜನೆ ಇದೆ. ಇಡೀ ಜಗತ್ತಿನಲ್ಲಿ ಈ ದೇಶಕ್ಕೆ, ಭಾರತ ದೇಶಕ್ಕೆ ಒಂದು ಅದರದ್ದೇ ಆದಂಥ ಸ್ಥಾನಮಾನವನ್ನು ತಂದುಕೊಟ್ಟಿದ್ದಾರೆ. ಇವತ್ತು ಯಾವುದೇ ಪ್ರಧಾನಿಗೆ ಸಿಗಿದಂಥ ಆ ಕೆಂಪು ಹಾಸಿನ ಒಂದು ಸ್ವಾಗತ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಇವತ್ತು ನಮ್ಮ ದೇಶಕ್ಕೆ ಸಿಗ್ತಾ ಇದೆ. ಆದ್ದರಿಂದ ಇವತ್ತು ಪ್ರಧಾನಿ ಮಾಡಿರುವಂಥ ಕೆಲಸಗಳು, ಹಾಗೆ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರದಲ್ಲಿ 7 ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ MLA ಇದ್ದಾರೆ. 1ರಲ್ಲಿ ಮಾತ್ರ, ಭದ್ರಾವತಿಯಲ್ಲಿ ಮಾತ್ರ ಕಾಂಗ್ರೆಸ್ MLA ಇದೆ. ಕಳೆದ ಬಾರಿ ರವೀಂದ್ರ ಶೆಟ್ಟಿ ಅವರು ಇಲ್ಲಿ JDSನವರು ಬೈಂದೂರಿನಲ್ಲಿ, ರವೀಂದ್ರ ಶೆಟ್ಟಿ ಅವರ ಹೆಸರು, ರವೀಂದ್ರ ಶೆಟ್ಟಿ ಅವರು ತೆಗೆದುಕೊಂಡಿರುವುದು, ರವಿ ಶೆಟ್ಟಿ ಅವರು ತೆಗೆದುಕೊಂಡಿರುವುದು 1800 ಓಟುಗಳು. ಈ ಬಾರಿ ಅವರ ಮೈತ್ರಿ ಮಿತ್ರ ಪಕ್ಷವಾದ ಕಾಂಗ್ರೆಸ್ ಕೂಡ ಇದೆ, ನಮ್ಮ ಬಲ ಬಂದಿದೆ ಅಂತೇಳಿ ಬಹುಶಃ ಅವ್ರು ಹೇಳ್ಬೋದು ಅಂತ ಕಾಣಿಸ್ತದೆ. ಅಲ್ಲ, ಹೌದು, ನಾವು ಈಗ ಜಂಟಿಯಾಗಿ ಎದುರಿಸ್ತಾ ಇದ್ದೇವೆ. ನಾವು ಈ ಚುನಾವಣೆಯನ್ನ ಯಡಿಯೂರಪ್ಪನವ್ರು ಗೆಲ್ಬೇಕಿದ್ರು, ಯಡಿಯೂರಪ್ಪನವ್ರು ಗೆಲ್ಬೇಕಿದ್ರು ಕೂಡ ಅವರು ಸಂಸದರಾಗಬೇಕಿದ್ರು. ಅವರು ಒಂದೇ ಕ್ಷೇತ್ರ ಇರುವುದು. ಆವಾಗ ಬಿಜೆಪಿ ಒಂದು ಕಡೆಯಲ್ಲೂ ಇಲ್ಲ. ಅವರು KGP ಗೆದ್ದವರು, ಆವಾಗಳು ಗೆದ್ದಿದ್ದಾರೆ. ಈಗ ನಾವು ಒಂದಿದ್ರು ಕೂಡ ಈ ಚುನಾವಣೆಯನ್ನ, ಈ ಉಪಚುನಾವಣೆಯನ್ನ ನಾವು ಗೆಲ್ತೇವೆ. ಸರ್, ನನ್ನ ಪ್ರಶ್ನೆ ಸ್ಪಷ್ಟವಾಗಿ, ಪೆಟ್ರೋಲ್ ಬೆಲೆ ಏರಿದೆ. ಸಂದೇಶ್ ಭಟ್ರು ಅವರಿಗೆ ನನ್ನ ಪ್ರಶ್ನೆ ತುಂಬಾ ಸ್ಪಷ್ಟವಾಗಿ ಕೇಳ್ತಾ ಇದ್ದೇನೆ. ಅವರು ಅಭಿವೃದ್ಧಿ, ನಾವು ರಾಘವೇಂದ್ರ ಅವರು ಸಾಕಷ್ಟು ಅಭಿವೃದ್ಧಿ ಮಾಡಿದರೆ ಆ ಅಜೆಂಡಾ ಇಟ್ಕೊಂಡು ಚುನಾವಣೆ ಫಂಡಿನಿಂದ ಬಹಳಷ್ಟು ರಸ್ತೆಗಳನ್ನು ಮಾಡಿದ್ದಾರೆ. ಸರ್, ನಾನು ಈ ವಿಷಯವನ್ನು ಇಟ್ಕೊಂಡು ಅವರಿಗೆ ಪ್ರಶ್ನೆ ಕೇಳ್ತೇನೆ. ಸಂದೇಶ್ ಭಟ್ ಅವರೇ, ಈಗ ರಾಘವೇಂದ್ರ ಅವರು ಅಭಿವೃದ್ಧಿ ಮಾಡಿದ್ದಾರೆ, ಅದನ್ನ ಇಟ್ಕೊಂಡು ನಾವು ಚುನಾವಣೆಗೆ ಹೋಗ್ತೇವೆ. ನಿಮ್ಮ ಅಜೆಂಡಾ ಏನು ಅನ್ನೋದು ಪ್ರಶ್ನೆ. ರಾಘವೇಂದ್ರ ಅವರು ಅಭಿವೃದ್ಧಿ ಮಾಡಿದ್ದಾರೆ, ಅದನ್ನ ಈ ಹಿಂದೆ ಅವರು ಸಂಸದರಿದ್ದಾಗ ಅಭಿವೃದ್ಧಿ ಮಾಡಿದ್ದಾರೆ. ಆ ಒಂದು ಅಭಿವೃದ್ಧಿ ವಿಷಯವನ್ನು ಇಟ್ಕೊಂಡು ನಾವು ಚುನಾವಣೆಗೆ ಹೋಗ್ತೇವೆ. ನೀವು ಯಾವ ಅಜೆಂಡಾ ಇಟ್ಕೊಂಡು ಚುನಾವಣೆಗೆ ಹೋಗ್ತೇವೆ ಅನ್ನೋದು ಅವ್ರ ಪ್ರಶ್ನೆ. ಕ್ಷೇತ್ರಕ್ಕೆ ಬರೆದಿದ್ದವರು ಯಡಿಯೂರಪ್ಪನವರು ಎಷ್ಟು ಅಭಿವೃದ್ಧಿ ಮಾಡ್ತಾರೆ ಸರ್? ಇದು ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷರಾಗಿದ್ದಾರೆ. ಇವತ್ತು ರಾಜ್ಯಾಧ್ಯಕ್ಷ ಆಗಿರಿ, ಯಾವುದೇ ಕ್ಷೇತ್ರ ಬೇಕಲ್ಲ ಅವರಿಗೆ. 50,000 ಲೀಡ್ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಬೈಂದೂರು. ಆ ಕ್ಷೇತ್ರಕ್ಕೆ ಎಷ್ಟು ಸಲ ಬಂದಿದ್ದಾರೆ? CRF ಫಂಡಿನಿಂದ ಸೆಂಟ್ರಲ್ ತಕೊಂಡ್ರು, ಬರಲಿಲ್ಲ ಅಂತಕ್ಕಂಥ ಡಾಂಬರ್ ಆಗ್ಲಿಲ್ಲ ರೋಡಿಗಲ್ಲಿ. ಇವತ್ತು ಅದು ಕೆಲಸಗಳು ನಡೀತಾ ಇದೆ. ಆದ್ರಿಂದ ಇವತ್ತು ರಾಘವೇಂದ್ರ ಅವರು ಮಾಡಿದ ಕೆಲಸ ಮೇಲೆ ಹೋಗ್ತಾ ಇದ್ದಾರೆ. ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಏನೆಲ್ಲ ಜನರಿಗೆ ಕೊಟ್ಟಿದ್ದಾರೆ ಅದರ ಮೇಲೆ ಹೋಗ್ತಾ ಇದ್ದಾರೆ. ಕೆರಾಡಿ ಗ್ರಾಮವನ್ನು ದತ್ತು ತಕೊಂಡು ಅಲ್ಲಿಗೆ ಬಂದಿಲ್ಲ ಅನ್ನುವಂತ ಆಪಾದನೆ ಇದೆಯಲ್ಲ, ಅದಕ್ಕೆ ನಿಮ್ಮ ಉತ್ತರ? ಶಿರೂರು ಆಸ್ಕಾರ್ ಬರ್ನಾಡಿಸ್ ತಕೊಂಡು ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ನಾವು ಹೋಗ್ತೇವೆ ಗ್ರಾಮ ತಕೊಂಡ್ರು BS ಯಡಿಯೂರಪ್ಪನವರು. ಆದ್ರೆ ಆ ಗ್ರಾಮಕ್ಕೆ ದತ್ತು ಗ್ರಾಮ ತಕೊಂಡ ಮೇಲೆ ಒಮ್ಮೆ ವಿಸಿಟ್ ಮಾಡಿಲ್ಲ ಅನ್ನುವಂತ ಆರೋಪ ಇದೆ. ಬಟ್ ರಾಘವೇಂದ್ರ ಅವರ ಅಭಿವೃದ್ಧಿ ಕಾಮಗಾರಿಯನ್ನ ಇಟ್ಟುಕೊಂಡು ನೀವು ಚುನಾವಣೆಗೆ ಹೋಗೋದಾದ್ರೆ ಬಹುಶಃ ನಿಮಗೆ ಒಂದಂತದ ಫಲ ಕೊಡಬಹುದೇ ಏನು, ಬಹುಶಃ. ಆದ್ರೆ ಯಡಿಯೂರಪ್ಪನವರು ಆಲ್ರೆಡಿ 4 ವರ್ಷದಲ್ಲಿ ಕೆರಾಡಿ ಗ್ರಾಮವನ್ನು ದತ್ತು ತಕೊಂಡು ಅಭಿವೃದ್ಧಿಯನ್ನ ಮಾಡಿಲ್ಲ ಆಪಾದನೆ ಇದೆ. ಬರಲೇ ಇಲ್ಲ. ರಾಜ್ಯಾಧ್ಯಕ್ಷರಾಗಿ ಯಡಿಯೂರಪ್ಪನವರು ಬರದೇ ಇದ್ರು ಕೂಡ ಅಧಿಕಾರಿಗಳನ್ನು ಕಳಿಸಿ, ಅದಕ್ಕೆ ಆದಂತ ಪಕ್ಷದ ಯೋಜನೆ ಇದೆ. ಆಗ
ಕ್ಷೇತ್ರಾಧ್ಯಕ್ಷರಾಗಿರುವಂತಹ ಸುಕುಮಾರ್ ಶೆಟ್ಟಿ ಅವರು ಅದನ್ನು ಗಮನಿಸಿದ್ದಾರೆ, ಅದರ ಬಗ್ಗೆ ಯೋಚನೆ ಮಾಡಿದ್ದಾರೆ. ಇವತ್ತು MLA ಇದ್ದಾರೆ. ಕೆರಾಡಿಯನ್ನ ಅಭಿವೃದ್ಧಿ ಮಾಡುವಂತ ಕೆಲಸವನ್ನ ಹತ್ತಿರದ ಊರಿನವರಾದ ಬೆಳ್ಳಾಳ ಗ್ರಾಮದವರ ಸುಕುಮಾರ್ ಶೆಟ್ಟಿ ಅವರು ಆ ಕೆರಾಡಿಯನ್ನು ಅಭಿವೃದ್ಧಿ ಮಾಡ್ತಾರೆ. ಕೆರಾಡಿಯನ್ ಕ್ಷೇತ್ರವನ್ನ, ಒಂದು ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗಬೇಕಾದ್ರೆ MLA ಅವಶ್ಯಕತೆ ಇದೆ. ಇವತ್ತು MLA ಆಗಿ ಸುಕುಮಾರ್ ಶೆಟ್ಟಿ ಇದ್ದಾರೆ. ಅವರು ಇಡೀ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡ್ತಾರೆ. 25,000ಕ್ಕೂ ಅಧಿಕ ಮತಗಳನ್ನ ಕೊಟ್ಟು ಜನ ಆಯ್ಕೆ ಮಾಡಿದ್ದಾರೆ. ಇವತ್ತು ರಾಜ್ಯ ಸರ್ಕಾರದ ಕಾರಣದಿಂದ ಕಳೆದ 5-6 ತಿಂಗಳಿಂದ ಎಲ್ಲ ಶಾಸಕರು ಹೇಳ್ತಿದ್ದಾರೆ, ಯಾವುದೇ ಅನುದಾನ ಬರ್ತಾ ಇಲ್ಲ, ನಾವು ಶಾಸಕರಾಗಿ ಕೆಲಸ ಮಾಡುವಂತ ಸ್ಥಿತಿಯಲ್ಲಿಲ್ಲ. ಲೋಕಸಭೆಗೆ ಅನುದಾನ ಕೊಡುವುದು ರಾಜ್ಯ ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರ. ನಿಮ್ಮದೇ ಸರ್ಕಾರ ಇರೋದು ಕೇಂದ್ರದಲ್ಲಿ. ಕೇಂದ್ರದಿಂದ ನೇರವಾಗಿ ಯಾವುದೇ MLAಗೆ ಬರುವುದಿಲ್ಲ, ನೇರವಾಗಿ ನೇರವಾಗಿ ಡಿಸಿಗೆ ಬರುತ್ತೆ. ಪ್ರಕೃತಿ ವಿಕೋಪ ಇರಬಹುದು, CRF ಫಂಡ್ ಇರಬಹುದು, ಎಲ್ಲ ಫಂಡ್ಗಳು DC ಅಂಡರ್ ಬಂದು ಅದು ಕೆಲಸಗಳಾಗುತ್ತೆ. ಅತಿಥಿಗಳಲ್ಲಿ ಒಂದು ನಿಮಿಷ, ಕಾರ್ಯಕ್ರಮದ ವೀಕ್ಷಕರೇ, ಚರ್ಚೆಗಳು ಅದೇನೇ ಇರಲಿ, ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಒಂದು ಕಡೆ ಕುಟುಂಬ ರಾಜಕಾರಣದ ಪ್ರಶ್ನೆ ಆದ್ರೆ, ಇನ್ನೊಂದು ಕಡೆ ಅಭಿವೃದ್ಧಿಯ ವಿಷಯ ಬಗ್ಗೆ ಚರ್ಚೆಗಳು ಆಗ್ತಾ ಇದ್ದಾವೆ. ಚರ್ಚೆಗಳು ನಾವು ಏನೇ ಮಾಡಿದ್ರು ಕೂಡ ತೀರ್ಮಾನ ಮಾಡುವುದು ಜನರು, ಜನ ಆದೇಶವೇ ಅಂತಿಮವಾದಂಥದ್ದು. ಈ ಚುನಾವಣೆ ಬಹುಶಃ ಯಾವ ರಾಜಕೀಯ ಪಕ್ಷಕ್ಕೂ ಬೇಡವಾದಂಥ ಚುನಾವಣೆ ಆಗಿತ್ತು. ಮುಂದಿನ ದಿನಗಳಲ್ಲ ಆದರೂ ಕೂಡ ಯಾರು ಆಯ್ಕೆಯಾಗಿ ಹೋಗ್ತಾರೆ ಅವರು 5 ವರ್ಷಗಳ ಕಾಲ ಒಂದು ಶಾಸಕರಾಗಿಯೋ ಸಂಸದರಾಗಿ ಇದ್ದು ಉಪಚುನಾವಣೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು. ಮತ್ತು ಕುಟುಂಬ ರಾಜಕಾರಣ ಹಾಗೂ ಕೇವಲ ಯಾವುದೇ ಒಂದು ಜಾತಿ ಸಮೀಕರಣದ ಆಧಾರದ ಮೇಲೆ ರಾಜಕೀಯವನ್ನು ಮಾಡುವುದನ್ನು ಬಿಟ್ಟು ಅಭಿವೃದ್ಧಿಯ ವಿಷಯವನ್ನ ಇಟ್ಟುಕೊಂಡು ಜನರಿಗೆ ಉಪಯೋಗ ಆಗುವಂತ ಕಾರ್ಯಕ್ರಮಗಳನ್ನು ಕೊಡುವುದರ ಮೂಲಕ, ಜನೋಪಯೋಗಿ ಕಾರ್ಯಕ್ರಮಗಳನ್ನು ಕೊಡುವುದರ ಮೂಲಕ ರಾಜಕಾರಣ ಮಾಡಲಿ, ರಾಜಕೀಯ ಪರಿಸ್ಥಿತಿ ಬದಲಾಗಲಿ ಅನ್ನುವಂಥ ಆಶಾವಾದದೊಂದಿಗೆ ನಾವು ಇವತ್ತಿನ ಈ ಜಂಗೀ ಕುಸ್ತಿ ಅನ್ನುವಂಥ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ವೀಕ್ಷಕರೇ, ನಿರಂತರ ಸುದ್ದಿಗಾಗಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನಾ ನ್ಯೂಸ್.